ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮಗಳು. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ ಕನ್ನಡದಲ್ಲಿ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಿತ್ರಶ್ರೀ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತದ ಬಗ್ಗೆ ಹೇಳಲಿಕ್ಕೆ ನನಗೆ ಯಾವ ಒಂದು ಕ್ವಾಲಿಫಿಕೇಶನ್ ಇಲ್ಲ, ಆದರೂ ಪ್ರಭುಜಿಯವರು ಕೊಟ್ಟಿದ್ದಾರೆ ಅಂತ ನಾನು ಇದನ್ನ ಹೇಳಲಿಕ್ಕೆ ಮತ್ತೆ ನಾನು ಪ್ರಯತ್ನ ಮಾಡ್ತೇನೆ. ಹರೇ ಕೃಷ್ಣ. ಇವತ್ತು ಶ್ಲೋಕ 81ರಿಂದ ನಾವು ಮುಂದುವರಿಸೋಣ. ಯಾರು ಓದ್ಲಿಕ್ಕೆ ಇಷ್ಟಪಡ್ತೀರಿ ಅವರು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ತಾರ ಮಧ್ಯೆ ವ್ರಜೆ ನಾನಾ ಭಾವ ರಸ ಭೇದೆ ಕೃಷ್ಣ ಕೆ ಕರಯ ರಾಸಾದಿ ಕಲೀಲಾ ಸ್ವದೇ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 81. ತಾರಾ ಮಧ್ಯೆ ವ್ರಜೆ ನಾನಾ ಭಾವ ರಸ ಭೇದೆ ಕೃಷ್ಣೇ ಕರಾಯ ರಾಸಾದಿಕ ಲೀಲಾ ಸ್ವಾದೇ. ಅನುವಾದ ಭಾವಾರ್ಥ. ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಅವರಲ್ಲಿ ವ್ರಜದ ರಾಣಿಯರ ಬೇರೆ ಬೇರೆ ಗುಂಪುಗಳಿವೆ. ಶಬ್ದಾರ್ಥ ಓದಿ ಮಾತಾಜಿ ಅಲ್ಲಿಂದ. ತಾರ ಮಧ್ಯೆ ಅವುಗಳ ನಡುವೆ, ವ್ರಜೆ ವ್ರಜದಲ್ಲಿ, ನಾನಾ ವಿಧ ವಿಧದ ಭಾವ ಮನೋಲಹರಿಗಳು, ರಸ ಮತ್ತು ರಸಗಳ ಭೇದೆ ವ್ಯತ್ಯಾಸಗಳಿಂದ, ಕೃಷ್ಣಕ್ಕೆ ಭಗವಾನ್ ಕೃಷ್ಣನು ಕರಾಯ ಮಾಡಲು ಕಾರಣನಾಗು ರಸಾಧಿಕ ರಾಸ ನೃತ್ಯದಿಂದ ಮೊದಲು ಮಾಡಿಕೊಂಡು ಲೀಲೆಗಳ ಆಸ್ವಾದೆ ರುಚಿ ನೋಡುವುದು. ಅನುವಾದ ಮತ್ತು ಭಾವಾರ್ಥ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಅವರಲ್ಲಿ ವ್ರಜದ ರಾಣಿಯರ ಬೇರೆ ಬೇರೆ ಗುಂಪುಗಳಿವೆ. ಈ ರಾಣಿಯರು ಬಹುವಿಧದ ರಸ ಹಾಗೂ ಭಾವಗಳನ್ನು ಹೊಂದಿದ್ದಾರೆ. ಕೃಷ್ಣನು ರಾಸನೃತ್ಯ ಹಾಗೂ ಇತರ ಲೀಲೆಗಳ ಮಾಧುರ್ಯವನ್ನು ಸವಿಯಲು ಈ ರಾಣಿಯರು ನೆರವಾಗುತ್ತಾರೆ. ಭಾವಾರ್ಥ. ಈಗಾಗಲೇ ವಿವರಿಸಲಾಗಿರುವಂತೆ ಕೃಷ್ಣ ಹಾಗೂ ರಾಧೆ ಒಂದು ಆತ್ಮ ಹಾಗೂ ಎರಡು ದೇಹಗಳು. ಅವರು ಒಂದೇ. ಕೃಷ್ಣನು ತನ್ನನ್ನು ಬಹುಸಂಖ್ಯೆಯ ಅವತಾರಗಳಾಗಿ ಹಾಗೂ ಸ್ವಾಂಶಗಳಾಗಿ ಪುರುಷರಾಗಿ ವಿಸ್ತರಿಸಿಕೊಳ್ಳುತ್ತಾನೆ.
ಇದೇ ರೀತಿ ಶ್ರೀಮತಿ ರಾಧಾರಾಣಿಯು ತನ್ನನ್ನು ಐಶ್ವರ್ಯ ಲಕ್ಷ್ಮಿಯರಾಗಿ ಹಾಗೂ ಗೋಪಿಕೆಯರಾಗಿ ವಿಸ್ತರಿಸಿಕೊಳ್ಳುತ್ತಾಳೆ. ಶ್ರೀಮತಿ ರಾಧಾರಾಣಿಯ ಇಂತಹ ವಿಸ್ತರಣೆಗಳೆಲ್ಲವೂ ಆಕೆಯ ಸ್ವಾಂಶ ಭಾಗಗಳು. ಕೃಷ್ಣನ ಈ ಎಲ್ಲಾ ಸ್ತ್ರೀ ರೂಪಗಳು ಅವನ ವಿಷ್ಣು ರೂಪದ ಸ್ವಾಂಶ ವಿಸ್ತರಣೆಗಳಿಗೆ ಸಮನಾದುದು. ಈ ವಿಸ್ತರಣೆಗಳನ್ನು ಮೂಲ ರೂಪವೊಂದರ ಪ್ರತಿಬಿಂಬದ ರೂಪಗಳಿಗೆ ಹೋಲಿಸಲಾಗಿದೆ. ಮೂಲ ರೂಪಕ್ಕೂ ಅದರ ಪ್ರತಿಬಿಂಬಿತ ರೂಪಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಕೃಷ್ಣನ ಹಾದಿನಿ ಶಕ್ತಿಯ ಪ್ರತಿಬಿಂಬಗಳು ಸ್ವಯಂ ಕೃಷ್ಣನಿಗಿಂತ ಬೇರೆಯಲ್ಲ. ಕೃಷ್ಣನ ವ್ಯಕ್ತಿತ್ವದ ಸ್ವಾಂಶ ವಿಸ್ತರಣೆಗಳನ್ನು ವೈಭವ ವಿಲಾಸ ಹಾಗೂ ವೈಭವ ಪ್ರಕಾಶ ಎಂದು ಕರೆಯುತ್ತಾರೆ. ರಾಧೆಯ ವಿಸ್ತರಣೆಗಳನ್ನಾದರೂ ಹೀಗೆಯೇ ವರ್ಣಿಸುವುದಿದೆ. ಐಶ್ವರ್ಯ ದೇವತೆಯರು ರಾಧೆಯ ವೈಭವ ವಿಲಾಸ ಸಂಗಾತಿಗಳು. ವ್ರಜದ ಗೋಪಿಕೆಯರು ಆಕೆಯ ಶರೀರದ ನೇರ ವಿಸ್ತರಣೆಗಳು. ರಾಧೆಯ ವ್ಯಕ್ತಿಗತ ರೂಪದ ವಿಸ್ತರಣೆಗಳಾಗಿ ಹಾಗೂ ಲೋಕಾತೀತ ಮನೋವೃತ್ತಿಯವರಾಗಿ ವ್ರಜದ ಗೋಪಿಕೆಯರು ಪ್ರಭು ಕೃಷ್ಣನ ಪ್ರೇಮ ವಿನಿಮಯದ ಬೇರೆ ಬೇರೆ ನಿಯೋಗಿಗಳು. ಗೋಪಿಕೆಯರ ಈ ಕಾರುಬಾರು ಸಾಮ್ರಾಜ್ಯದಲ್ಲಿ ನಡೆಯುವುದು. ಈ ಕಾರುಬಾರು ನಡೆಯುವುದು ಶ್ರೀಮತಿ ರಾಧಾರಾಣಿಯ ಪರಮ ನಿರ್ದೇಶನದಲ್ಲಿಯೇ. ಲೋಕೋತ್ತರ ಸಾಮ್ರಾಜ್ಯದಲ್ಲಿ ಸುಖಾನುಭವವನ್ನು ಅದರ ವಿವಿಧ ರೂಪಗಳಲ್ಲಿ ಪೂರ್ಣವಾಗಿ ಸವಿಯಲಾಗುತ್ತದೆ. ಅಲೌಕಿಕ ರಸಗಳ ಸಮೃದ್ಧಿಯು ರಾಧಾರಾಣಿಗೆ ಅನುರೂಪರಾದ ಬಹುಸಂಖ್ಯೆಯ ಸ್ತ್ರೀ ವ್ಯಕ್ತಿಗಳ ಸಂಘದಿಂದ ಹೆಚ್ಚುತ್ತಿದೆ. ಈ ವ್ಯಕ್ತಿಗಳನ್ನು ಗೋಪಿಯರು ಅಥವಾ ಸಖಿಯರು ಎಂದು ಕರೆಯಲಾಗಿದೆ. ಅಸಂಖ್ಯ ಸಖಿಯರ ವೈವಿಧ್ಯವು ಶ್ರೀಕೃಷ್ಣನ ಸಂತೋಷದ ಒಂದು ಮೂಲ. ಆದ್ದರಿಂದ ಶ್ರೀಮತಿ ರಾಧಾರಾಣಿಯಿಂದಾದ ಶ್ರೀಕೃಷ್ಣನ ಹಾದಿನಿ ಶಕ್ತಿಯನ್ನು ವರ್ಧಿಸಲು ಇವರ ನೆರವು ಅತ್ಯವಶ್ಯವಾಗಿ ಬೇಕಾಗಿದೆ. ಈ ಸಖಿಯರ ಅಲೌಕಿಕ ಪ್ರೇಮ ವಿನಿಮಯವು ಪ್ರಭುವಿನ ವೃಂದಾವನ ಲೀಲೆಗಳ ಉತ್ಕೃಷ್ಟ ವ್ಯಾಪಾರಗಳಾಗಿವೆ. ಶ್ರೀಮತಿ ರಾಧಾರಾಣಿಯು ತನ್ನ ವೈಯಕ್ತಿಕ ದೇಹದ ಈ ವಿಸ್ತರಣೆಗಳಿಂದ ಶ್ರೀಕೃಷ್ಣನು ರಾಸನೃತ್ಯ ಹಾಗೂ ಇತರ ಕಾರ್ಯಚಟುವಟಿಕೆಗಳನ್ನು ಸಂತೋಷವಾಗಿ ಸವಿಯುವಂತೆ ಮಾಡುತ್ತಾಳೆ. ರಾಸಲೀಲೆಯ ಪುಷ್ಪಕೇಸರವಾದ ಶ್ರೀಮತಿ ರಾಧಾರಾಣಿಯು ಮುಂಬರುವ ಕೆಲವು ಶ್ಲೋಕಗಳಲ್ಲಿ ಕಾಣಿಸುವ ಹೆಸರುಗಳನ್ನೂ ಪಡೆದಿದ್ದಾಳೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಅನುವಾದ ಮತ್ತು ಭಾವಾರ್ಥದಿಂದ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದ ನಮ್ಗೆ ನೋಡೋಣ. ಸೊ ಹೀಗಾಗಿ ಇಲ್ಲಿ ನಾವು ವ್ರಜದ ರಾಣಿಯರು ಅಂತಂದ್ರೆ ಗೋಪಿಕೆಯರು, ರಾಧಾರಾಣಿಯ ಒಂದು ಅಂಶ ಅಂದ್ರೆ ಅವರದ್ದೇ ಒಂದು ವಿಸ್ತರಣೆಗಳು. ಈಗ ಎಲ್ಲ ರಾಧಾರಾಣಿಯ ವಿಸ್ತರಣೆಗಳು ಯಾರ್ಯಾರು? ಹರೇ ಕೃಷ್ಣ ಹೇಳ್ತೀರಾ? ರಾಧಾರಾಣಿಯ 3 ರೀತಿಯ ವಿಸ್ತರಣೆಗಳು ಯಾರ್ಯಾರು? ಹರೇ ಕೃಷ್ಣ, ನಿನ್ನೆ ನಾವು ಓದಿದ್ದೇವೆ. ಗೋಪಿಕೆ, ವೃಂದಾವನದ ಗೋಪಿಕೆಯರು, ವೃಂದಾವನದ ಗೋಪಿಕೆಯರು. ಮುಂದೆ ದ್ವಾರಕೆಯಲ್ಲಿ ಕೃಷ್ಣನ ರಾಣಿಯರು, ರಾಣಿಯರು ಮತ್ತು ಲಕ್ಷ್ಮಿಯರು, ವೈಕುಂಠ ಲೋಕದ ಲಕ್ಷ್ಮಿಯರು. ಅವರೆಲ್ಲ ರಾಧಾರಾಣಿಯ ಎಕ್ಸ್ಪ್ಯಾನ್ಷನ್ಸ್. ಇಲ್ಲಿ ವ್ರಜಧಾಮ ಅಂದ್ರೆ ವೃಂದಾವನದಲ್ಲಿ ಈ ವ್ರಜದ ರಾಣಿಯರು ಅಂದ್ರೆ ಗೋಪಿಕೆಯರು, ಅವರವರಲ್ಲೇ ಗುಂಪಿರುತ್ತೆ, ಬೇರೆ ಬೇರೆ ಗುಂಪಿರುತ್ತೆ. ಮತ್ತೆ ಈ ಗುಂಪಿನಲ್ಲಿ ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ರಸ, ಒಂದೊಂದರ ರಸ, ಒಂದೊಂದು ಗುಂಪು ಒಂದೊಂದರ ಭಾವ ಅವರಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ಅವರು ಕೃಷ್ಣನಿಗೆ ಆ ರಾಸ ನೃತ್ಯ ಮಾಡ್ಲಿಕ್ಕೆ ಅವರು ಆ ಮಾಧುರ್ಯ ಅದನ್ನ ಹೆಚ್ಚಿಸ್ತಾರೆ. ಒಂದೊಂದು ರೀತಿ ಬೇರೆ ಬೇರೆ ರೀತಿ ರಸದಿಂದ ಅವರು ಕೃಷ್ಣನ ಆನಂದವನ್ನ ಹೆಚ್ಚಿಸುತ್ತಾರೆ. ವೃಂದಾವನದಲ್ಲಿ ರಾಸಲೀಲೆ ಆಡ್ತಾರೆ ಆ ಎಲ್ಲ ಗೋಪಿಕೆಯರ ಜೊತೆ. ಕೃಷ್ಣ ಹೇಗೆ ಆಡ್ತಾನೆ ಕೇಳಿದ್ರೆ, ಪ್ರತಿಯೊಬ್ಬ ಗೋಪಿಕೆಯರಿಗೂ ಕೃಷ್ಣ ತನ್ನೊಬ್ಬನ ಜೊತೆ ಇದ್ದಾನೆ ಅಂತ ಅನಿಸ್ತದೆಯಂತೆ ಅವರಿಗೆ. ಆದರೆ ಕೃಷ್ಣ ಅಲ್ಲಿ ಇದ್ದಾನೆ, ಸೆಂಟ್ರಲ್ ಅಲ್ಲಿ ರಾಧಾರಾಣಿ ಇದ್ದಾಳೆ, ಎಲ್ಲ ಗೋಪಿಕೆಯರು ಸುತ್ತುವರೆದಿದ್ದಾರೆ. ಆದ್ರೆ ಪ್ರತಿಯೊಬ್ಬ ಗೋಪಿಕೆಯರಿಗೆ ಏನಿಸ್ತದೆ ಅಂತೆ, ತಾನೇ ಒಬ್ಬಳ ಜೊತೆ ಕೃಷ್ಣ ಇದ್ದಾನೆ, ತನ್ನೊಬ್ಬಳ ಜೊತೆ ಅಂತ ಅನಿಸ್ತದೆಯಂತೆ. ಬೇರೆ ಬೇರೆ ರಸದಿಂದ ಅವನಿಗೆ ಆನಂದವನ್ನು ಕೊಡ್ತಾರೆ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಮುಖ್ಯ ವಿಚಾರ, ಭಾವಾರ್ಥದಲ್ಲಿ ಕೃಷ್ಣ ಹಾಗೂ ರಾಧೆ ಒಂದು ಆತ್ಮ, 2 ದೇಹಗಳು. ಈಗ ಒಂದೇ ಒಂದು ಆತ್ಮ ಕೃಷ್ಣ ಮತ್ತು ರಾಧೆ, ಅವರಲ್ಲಿ ಅದೇ 2 ದೇಹಗಳು. ಈಗ ನಮ್ಮದೇ ಹೇಗಿರುತ್ತೆ ಹರೇ ಕೃಷ್ಣ, ಬದ್ಧಾತ್ಮರಿಗೆ ನಮ್ಗೆ ಹೇಗಿರುತ್ತೆ? ಒಬ್ಬರಿಗೆ ಒಂದೇ ಆತ್ಮ. ಆದರೆ ಕೃಷ್ಣ ಮತ್ತು ರಾಧೆಗೆ ಹೇಗೆ? ಇಬ್ಬರಿಗೂ ಒಂದೇ ಆತ್ಮ, ಆದರೆ 2 ದೇಹ. 2 ದೇಹ. ಆದ್ದರಿಂದ ಅವರು ಕೃಷ್ಣ ಮತ್ತು ರಾಧೆ ಒಂದೇ. ಸೊ ಹಾಗಾಗಿ ನಾವು ಕೃಷ್ಣ ಮತ್ತು ರಾಧೆಯ ಲೀಲೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಬಹು ಮುಖ್ಯವಾದ ಅಂಶ.
ಈಗ ಕೃಷ್ಣ ಅನೇಕ ಅವತಾರಗಳನ್ನು ಮಾಡ್ತಾನೆ, ಸ್ವಾಂಶ ಅವತಾರ, ಎಲ್ಲ ಪುರುಷ ಅವತಾರ, ಹೀಗೆಲ್ಲ ವಿಸ್ತಾರ ಮಾಡ್ಕೊಡ್ತೇನೆ, ನಮ್ಗೆ ಇದು ಗೊತ್ತಿದೆ. ಅದೇ ರೀತಿ ಶ್ರೀಮತಿ ರಾಧಾರಾಣಿ ಏನ್ ಮಾಡ್ತಾಳೆ, ತನ್ನನ್ನು ವಿಸ್ತರಿಸುತ್ತಾಳೆ, ಅನೇಕ ಗೋಪಿಕೆಯರಾಗಿ ವಿಸ್ತರಿಸಿಕೊಳ್ತಾಳೆ. ಆಮೇಲೆ ಅವಳು ಇದರಲ್ಲಿ ಅಂದ್ರೆ ರಾಣಿಯರಾಗಿ ವಿಸ್ತರಿಸಿಕೊಳ್ತಾಳೆ, ಆಮೇಲೆ ಐಶ್ವರ್ಯ ಲಕ್ಷ್ಮಿಯರಾಗಿ ವಿಸ್ತರಿಸಿಕೊಳ್ತಾಳೆ. ಇಂತಹ ವಿಸ್ತರಣೆಗಳೆಲ್ಲವೂ ಆಕೆಯ ಸ್ವಾಂಶ ಭಾಗಗಳು. ಸೊ ಅದರಿಂದ ರಾಧಾರಾಣಿಯ ಅಂಶಗಳೇ ಇವರೆಲ್ಲ. ಇಲ್ಲಿ ಕೃಷ್ಣನ ಈ ಎಲ್ಲ ಸ್ತ್ರೀ ರೂಪಗಳು, ಇವೆಲ್ಲ ಕೃಷ್ಣನ ಸ್ತ್ರೀ ರೂಪಗಳು. ಅಂದರೆ ಅವನ ವಿಷ್ಣು ರೂಪದ ಸ್ವಾಂಶ ವಿಸ್ತರಣೆಗಳಿಗೆ ಸಮ. ಹೇಗೆ ಕೃಷ್ಣ ತನ್ನ ಸ್ವಾಂಶ ವಿಸ್ತರಣೆ ಮಾಡ್ಕೊಳ್ತಾರೆ, ಅವರು ಹೇಗೆ ಕೃಷ್ಣನಿಗೆ ಸಮನಾಗಿರುತ್ತಾರೆ, ಅದೇ ತರಹ ಈ ಎಲ್ಲ ಸ್ತ್ರೀ ರೂಪ, ರಾಧಾರಾಣಿ, ಗೋಪಿಕೆಯರು, ಆಮೇಲೆ ದ್ವಾರಕೆಯ ರಾಣಿಯರು, ಕೃಷ್ಣನ ರಾಣಿಯರು, ಆಮೇಲೆ ಐಶ್ವರ್ಯ ದೇವತೆಗಳು, ಇವರು ಎಲ್ಲರೂ ಕೂಡ ವಿಷ್ಣು ರೂಪದ ಸ್ವಾಂಶ ವಿಸ್ತರಣೆ ಹೇಗಿರುತ್ತೋ ಹಾಗೆ ಅದಕ್ಕೆ ಸಮನ ಅಂತೆ. ಅದನ್ನೆಲ್ಲ ಈ ಎಲ್ಲ ರಾಧಾರಾಣಿಯ ಈ ವಿಸ್ತರಣೆಗಳನ್ನ ಪ್ರತಿಬಿಂಬಕ್ಕೆ ಹೋಲಿಸಲಾಗಿದೆ. ಅಂದ್ರೆ ಪ್ರತಿಬಿಂಬ ಅಂತಂದ್ರೆ, ಈಗ ನಾವು ಕನ್ನಡಿಯಲ್ಲಿ ನೋಡಿದಾಗ ನಮಗೆ ಪ್ರತಿಬಿಂಬ ಕಾಣುತ್ತೆ ನಮ್ಮದು, ಅಲ್ವಾ? ಅದಕ್ಕೆ ಮತ್ತೆ ನಮಗೆ ವ್ಯತ್ಯಾಸ ಏನಾದ್ರು ಕಾಣ್ತದ್ಯಾ? ಅದೇ ಯಥಾರೂಪವಾಗಿ ಕಾಣುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು. ಅದೇ ರೀತಿಯಾಗಿ ಈ ಮೂಲ ರೂಪ, ರಾಧಾರಾಣಿ ಮೂಲ ರೂಪ, ಪ್ರತಿಬಿಂಬಿತ ರೂಪ ಬೇರೆ ಎಲ್ಲ, ಅದಕ್ಕೆ ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗಾಗಿ ಕೃಷ್ಣನ ಹಲಾದಿನಿ ಶಕ್ತಿಯ ಪ್ರತಿಬಿಂಬಗಳು ಸ್ವಯಂ ಕೃಷ್ಣನಿಗಿಂತ ಬೇರೆಯಲ್ಲ. ಸೊ ಹಾಗಾಗಿ ನಾವೇನ್ ತಿಳ್ಕೊಳ್ಬೇಕಂದ್ರೆ, ಕೃಷ್ಣ ಬೇರೆಯಲ್ಲ, ರಾಧಾರಾಣಿ ಬೇರೆಯಲ್ಲ. ಯಾಕೆಂದ್ರೆ ಒಂದೇ ಆತ್ಮ, ಎರಡು ದೇಹ. ಆಮೇಲೆ ಈ ಎಲ್ಲ ರಾಧಾರಾಣಿಯ ವಿಸ್ತರಣೆಗಳು ಕೃಷ್ಣನಿಗಿಂತ ಬೇರೆ ಅಲ್ಲ. ಸೊ ಈ ರಾಧಿನಿ ಶಕ್ತಿಯ ಪ್ರತಿಬಿಂಬಗಳು ಸ್ವಯಂ ಕೃಷ್ಣನಿಗಿಂತ ಬೇರೆಯಲ್ಲ. ಇದು ಅರ್ಥ ಆಯ್ತಾ ಹರೇ ಕೃಷ್ಣ? ಅರ್ಥ ಆಯ್ತು ಮಾತಾಜಿ. ಏನ್ ಅರ್ಥ ಆಯ್ತು ಹೇಳಿ ಹರೇ ಕೃಷ್ಣ? ಕೃಷ್ಣ ರಾಧಾರಾಣಿ ಒಂದೇ, ದೇಹ ಎರಡು, ಆತ್ಮ ಒಂದು. ಮುಂದೆ ಏನ್ ಅರ್ಥ ಆಯ್ತು? ಮುಂದೆ ರಾಧಾರಾಣಿಯ ಎಲ್ಲ ವಿಸ್ತರಣೆಗಳು, ದ್ವಾರಕಾ ರಾಣಿಗಳು ಮತ್ತು ರಜಾದ ಬೃಂದಾವನದ ಗೋಪಿಕೆಯರು ಮತ್ತೆ ವೈಕುಂಠದ ಲಕ್ಷ್ಮಿಯರು. ಅರ್ಥ ಆಯ್ತು ಮಾತಾಜಿ. ಇವರೆಲ್ಲರೂ ಸ್ವಯಂ ಕೃಷ್ಣನಿಗಿಂತ ಬೇರೆಯಲ್ಲ. ಒಂದೇ ಕೃಷ್ಣನ ರಾಧಿನಿ ಶಕ್ತಿಯ ಪ್ರತಿಬಿಂಬಗಳು ಸ್ವಯಂ ಕೃಷ್ಣನಿಗಿಂತ ಬೇರೆ ಅಲ್ಲ. ಕೃಷ್ಣನಿಗಿಂತ ಇವ್ರು ಯಾರು ಬೇರೆ ಅಲ್ಲಂತೆ. ಸೊ ಹಾಗಾಗಿ ನಾವಿದೆ ನೋಡ್ಕೊಳ್ಳೋಣ ಹೇಗಿದೆ ಅಂತ ಮುಂದೆ. ಕೃಷ್ಣನಿಗೆ ಕೂಡ ನಾವು ತಿಳಿದಿದ್ದೇವೆ ಹಿಂದೆ, ಅಂದ್ರೆ ಸ್ವಾಂಶ ವಿಸ್ತರಣೆಗಳನ್ನ ವೈಭವ ವಿಲಾಸ, ವೈಭವ ಪ್ರಕಾಶ ಅಂತ ಕರೀತಾರೆ. ಅದೇ ರೀತಿ ರಾಧಾರಾಣಿಯ ವಿಸ್ತರಣೆಗಳು, ಅದನ್ನು ಕೂಡ ವೈಭವ ವಿಲಾಸ ಮತ್ತೆ ವೈಭವ ಪ್ರಕಾಶ ಅಂತ ವಿಸ್ತರಣೆಗಳು ಅಂತ ಹೇಳ್ತಾರೆ. ಇದರಲ್ಲಿ ವೈಭವ ವಿಲಾಸ ರೂಪಗಳು ಅಂತಂದ್ರೆ ಐಶ್ವರ್ಯ ದೇವತೆಯರು, ವೈಭವ ಪ್ರಕಾಶ ರೂಪಗಳು ಅಂದ್ರೆ ರಾಣಿಯರು. ಆಮೇಲೆ ರಾಧಾರಾಣಿಯ ಆಪ್ತ ಸಂಗಾತಿಗಳು, ಕ್ಲೋಸ್ ಅಸೋಸಿಯೇಟ್ಸ್, ಈ ಗೋಪಿಕೆಯರು. ಸೊ ಅವರು ರಾಧಾರಾಣಿಯ ಶರೀರದಿಂದ ನೇರವಾಗಿ ವಿಸ್ತರಣೆ ಆಗ್ತಾರಂತೆ. ಸೊ ಹಾಗಾಗಿ ಇದನ್ನೆಲ್ಲ ಈ ವ್ರಜದ ಗೋಪಿಕೆಯರು ಏನ್ ಮಾಡ್ತಾರೆ ಅಂದ್ರೆ, ಕೃಷ್ಣನ ಆ ಪ್ರೇಮ ವಿನಿಮಯ, ಅಂದ್ರೆ ಲವ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಪ್ರೇಮದ ಒಂದು ವಿನಿಮಯ ಮಾಡ್ಕೊಳ್ತಾ ಇರ್ತಾರಲ್ಲ, ಅದರಲ್ಲಿ ಇವರು ಬೇರೆ ಬೇರೆ ರೀತಿಯಿಂದ ಅವನಿಗೆ ರಸದಿಂದ ಆನಂದವನ್ನ ಕೊಡ್ತಾರೆ. ಈ ಗೋಪಿಕೆಯರೆಲ್ಲ ಏನ್ ಕೆಲಸ ಮಾಡ್ತಾರೆ ಆ ತರ ಭಗವಂತನಿಗೆ ಆನಂದ ಕೊಡ್ಲಿಕ್ಕೆ, ಅದು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ, ಯಾರದ್ದು ಇದು? ಹರೇ ಕೃಷ್ಣ ಸೌಂಡ್ ಬರ್ತಾ ಇದೆ. ಬಸವರಾಜು ರತ್ನ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಗೋಪಿಕೆಯರು ಎಲ್ಲ ಯಾವ ರೀತಿ ಕೃಷ್ಣನಿಗೆ ರಸವಿನಿಮಯ ಮಾಡ್ತಾರೆ ಈ ಎಲ್ಲ ರೀತಿಯ ರಾಸ ಡಾನ್ಸ್ ಅಲ್ಲಿ, ನೃತ್ಯದಲ್ಲಿ ಮತ್ತೆ ಬೇರೆ ಸಂದರ್ಭದಲ್ಲಿ, ಆವಾಗ ಅವರು ಹೇಗೆ ಕೆಲಸ ಮಾಡ್ತಾರೆ ಅದರದ್ದು ನಿರ್ದೇಶನ, ಡೈರೆಕ್ಷನ್ ಯಾರು ಕೊಡ್ತಾರೆ? ಹರೇ ಕೃಷ್ಣ. ಆ ಗೋಪಿಕೆಯರು ಅವರು ಕೃಷ್ಣನಿಗೆ ರಸವಿನಿಮಯ ಮಾಡಲಿಕ್ಕೆ ಇದನ್ನ ಮಾಡ್ಕೊಳ್ತಾರೆ ಕೃಷ್ಣನ ಜೊತೆ. ಅವರಿಗೆ ಯಾರು ಡೈರೆಕ್ಷನ್ ಕೊಡ್ತಾರೆ? ರಾಧಾರಾಣಿ ಪರಮ ನಿರ್ದೇಶನ, ಸುಪ್ರೀಂ ಡೈರೆಕ್ಷನ್, ಪರಮ ನಿರ್ದೇಶನ ಕೊಡ್ತಾಳೆ ಗೋಪಿಕೆಯರಿಗೆ. ಹಾಗಾಗಿ ಭಗವಂತನ ಸಾಮ್ರಾಜ್ಯದಲ್ಲಿ ಈ ರೀತಿಯಾಗಿ ಸುಖಾನುಭವವನ್ನ
ಕೃಷ್ಣ ಆ ರಾಧಾರಾಣಿ ಮತ್ತು ಗೋಪಿಕೆಯರ ಜೊತೆ ಅವನು ಆನಂದವನ್ನು ಅನುಭವಿಸ್ತಾನೆ. ಈ ಆನಂದ ಹೇಗಿರುತ್ತೆ ಅಂದ್ರೆ ಆನಂದ ಜಾಸ್ತಿ 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 ಆಗ್ತಾ ಇರ್ತದೆಯಂತೆ. ಮತ್ತೆ ಬಹಳ ಸಂಖ್ಯೆಯ ಈ ಎಲ್ಲ ಗೋಪಿಕೆಯರು ಇರೋದ್ರಿಂದ ಅವನಿಗೆ ಮತ್ತೆ ಮತ್ತೆ ಅಲೌಕಿಕ ರಸಗಳು ಮತ್ತೆ ಮತ್ತೆ ಹೆಚ್ಚು ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಹ್ಲಾದಿನಿ ಶಕ್ತಿಯ ಮೂರ್ತ ರೂಪ ಶ್ರೀಮತಿ ರಾಧಾರಾಣಿ ಆ ಭಗವಂತ ಕೃಷ್ಣನಿಗೆ ಆನಂದವನ್ನು ಕೊಡ್ಲಿಕ್ಕಾಗಿ ತಾನೇ ವಿಸ್ತರಿಸಿಕೊಳ್ತಾಳೆ ಗೋಪಿಕೆಯರಾಗಿ ಮತ್ತು ವಿವಿಧ ರಸಗಳಲ್ಲಿ ಭಗವಂತನಿಗೆ ಆನಂದ ಕೊಡ್ತಾಳೆ. ಹರೇ ಕೃಷ್ಣ. ಆದರೆ ಈ ರಾಸಲೀಲೆಯ ಪುಷ್ಪ ಕೇಸರವಾದ ಶ್ರೀಮತಿ ರಾಧಾರಾಣಿಯು ಅವಳಿಗೆ ಅನೇಕ ಹೆಸರುಗಳನ್ನ ಕರೆಯಲಾಗುತ್ತದೆ. ಅದೇನು ಅಂತ ಈ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡೋಣ. ಶ್ಲೋಕ 82. ಗೋವಿಂದ ಆನಂದಿನಿ ರಾಧಾ ಗೋವಿಂದ ಮೋಹಿನಿ ಗೋವಿಂದ ಸರ್ವಸ್ವ ಸರ್ವಕಾಂತ ಶಿರೋಮಣಿ. ಹರೇ ಕೃಷ್ಣ. ಯಾರು ಓದೋದಿಲ್ವಾ? ಓದ್ಲಾ ಮಾತಾಜಿ? ನೀವೆಲ್ಲ ಹ್ಯಾಂಡ್ ರೈಸ್ ಮಾಡಬೇಕು, ನನಗೆ ಕರೀಲಿಕ್ಕೆ ಸರಿಯಾಗಿ. ನಾನು ಓದ್ತೀನಿ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಯಾರು ಮಾಡಿದೀನಲ್ಲ ಮಾತಾಜಿ, ಹ್ಯಾಂಡ್ ರೈಸ್ ಮಾಡಿದೀನಿ. ಲಕ್ಷ್ಮೀ ಪ್ರಿಯ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಗೋವಿಂದ ನಂದನಿ ರಾಧಾ ಗೋವಿಂದ ಮೋಹಿನಿ ಗೋವಿಂದ ಸರ್ವಸ್ವ ಸರ್ವಕಾಂತ ಶಿರೋಮಣಿ. ಗೋವಿಂದ ನಂದನಿ, ಗೋವಿಂದನಿಗೆ ಸುಖವನ್ನು ನೀಡುವಾಕೆ ರಾಧಾ ಶ್ರೀಮತಿ ರಾಧಾರಾಣಿ. ಗೋವಿಂದ ಮೋಹಿನಿ, ಗೋವಿಂದನನ್ನು ಮರಳುಗೊಳಿಸುವಾಕೆ. ಗೋವಿಂದ ಸರ್ವಸ್ವ, ಗೋವಿಂದನ ಸರ್ವಸ್ವವು ಆದವಳು. ಸರ್ವಕಾಂತ, ಗೋವಿಂದನ ಎಲ್ಲ ನಲ್ಲೆಯರಲ್ಲೂ ಶಿರೋಮಣಿ, ಶಿರೋಭೂಷಣ. ಅನುವಾದ: ರಾಧೆಯು ಗೋವಿಂದನಿಗೆ ಆನಂದವನ್ನು ನೀಡುವವಳು. ಆಕೆ ಗೋವಿಂದನಿಗೆ ಮಂಕು ಕವಿಯುವಂತೆಯೂ ಮಾಡುವವಳು ಮತ್ತು ಅವನು ರಾಣಿಯರಲ್ಲೇ ಶಿರೋಭೂಷಣಲಾದವಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅವಳಿಗೆ ಏನು ಕರೀತಾರೆ? ಗೋವಿಂದ ಆನಂದಿನಿ ರಾಧಾ. ಗೋವಿಂದನಿಗೆ ಆನಂದವನ್ನು ಕೊಡ್ತಾಳೆ, ಕೃಷ್ಣನಿಗೆ ಆನಂದವನ್ನು ಕೊಡ್ತಾಳೆ. ಗೋವಿಂದ ಮೋಹಿನಿ, ಗೋವಿಂದನಿಗೆ ಮಂಕು ಕವಿ ಅಂತ ಮಾಡ್ತಾಳೆ, ಅಂದ್ರೆ ಅವನಿಗೆ ಒಂಥರ ಮಳ್ಳು ಮಾಡ್ತಾಳೆ ಈ ಮೋಹಿನಿ. ಯಾರು? ರಾಧಾರಾಣಿ. ಸೊ ಅದಕ್ಕೆ ಕೃಷ್ಣಾಕರ್ಷಿಣಿ ಅಂತ ಕರೀತಾರೆ. ಕೃಷ್ಣನಿಗೆ ಆಕರ್ಷಣೆ ಕೊಡ್ತಾಳೆ, ಅವನಿಗೆ ಮಂಕು ಬಡಿಯುವಂತೆ ಮಾಡ್ತಾಳೆ. ಗೋವಿಂದನನ್ನು ಮರುಳುಗೊಳಿಸುತ್ತಾಳೆ ಮೋಹಿನಿ ಅಂದ್ರೆ. ಗೋವಿಂದನ ಸರ್ವಸ್ವ, ಆ ಕೃಷ್ಣನ ಸರ್ವಸ್ವವು ಈ ರಾಧಾರಾಣಿ. ಮತ್ತೆ ಅವಳಿಗೆ ಸರ್ವಕಾಂತ ಶಿರೋಮಣಿ, ಗೋವಿಂದನ ಈ ಎಲ್ಲ ನಲ್ಲೆಯರು ಅಂದ್ರೆ ಈ ಗೋಪಿಕೆಯರು ಅವರಲ್ಲೇ ಶಿರೋಮಣಿ ಅಂದ್ರೆ ಅವರಲ್ಲೇ ಉನ್ನತ ವರ್ಗದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವವಳು ಶ್ರೀಮತಿ ರಾಧಾರಾಣಿ. ಹಾಗಾಗಿ ಅವಳಿಗೆ ಗೋವಿಂದ ನಂದಿನಿ ಅಂತ ಹೇಳ್ತಾರೆ, ಗೋವಿಂದ ಮೋಹಿನಿ ಅಂತ ಕರೀತಾರೆ, ಗೋವಿಂದ ಸರ್ವಕಾಂತ ಶಿರೋಮಣಿ ಅಂತ ಕರೀತಾರೆ. ಇಲ್ಲಿ ರಾಧಾರಾಣಿಯ ಅನೇಕ ಹೆಸರುಗಳನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಶ್ಲೋಕ 83 ನೋಡೋಣ. ದೇವಿ ಕೃಷ್ಣಮಯೀ ಪ್ರೋಕ್ತಾ ರಾಧಿಕಾ ಪರದೇವತಾ ಸರ್ವಲಕ್ಷ್ಮೀಮಯೀ ಸರ್ವಕಾಂತಿ ಸಮ್ಮೋಹಿನಿ ಪರ. ಹರೇ ಕೃಷ್ಣ ಮಾತಾಜಿ. ಓದಿ. ದೇವಿ ಕೃಷ್ಣಮಯಿ ಪ್ರೋಕ್ತ ರಾಧಿಕಾ ಪರ ದೇವತಾ ಸರ್ವಲಕ್ಷ್ಮೀಮಯಿ ಸರ್ವ ಕಾಂತಿ ಸಮ್ಮೋಹಿನಿ ಪರ. ದೇವಿ ದೀಪದಂತೆ ಬೆಳಗುವವಳು, ಕೃಷ್ಣಮಯಿ ಕೃಷ್ಣನಿಗಿಂತ ಬೇರೆ ಎಲ್ಲದವಳು. ಪ್ರೋಕ್ತ ಎನ್ನುವ ಹೆಸರಿನ ರಾಧಿಕಾ ಶ್ರೀಮತಿ ರಾಧಾರಾಣಿ, ಪರದೇವತಾ ಬಹುಪೂಜಾರ್ಹ, ಸರ್ವಲಕ್ಷ್ಮೀಮಯಿ ಎಲ್ಲ ಐಶ್ವರ್ಯ ದೇವತೆಯರ ಅಧಿದೇವತೆ, ಸರ್ವಕಾಂತಿ ಯಾರಲ್ಲಿ ಎಲ್ಲ ಭವ್ಯತೆಯು ನೆಲೆಸಿದೆಯೋ ಅವಳು, ಸಮೋಹಿನಿ ಯಾರ ಶೀಲವು ಕೃಷ್ಣನಿಗೆ ದಿಗ್ಭ್ರಮೆ ಹಿಡಿಸುತ್ತದೋ ಪರ, ಉನ್ನತ ಸ್ತರದ ಶಕ್ತಿ. ಅನುವಾದ: ಪ್ರಭುಪಾದ ಅವರಿಗೆ ಜಯವಾಗಲಿ. ಲೋಕೋತ್ತರ ದೇವತೆಯಾದ ಶ್ರೀಮತಿ ರಾಧಾರಾಣಿಯು ಭಗವಾನ್ ಶ್ರೀಕೃಷ್ಣನ ಪ್ರತ್ಯಕ್ಷ ಪ್ರತಿರೂಪ. ಎಲ್ಲ ಐಶ್ವರ್ಯ ದೇವತೆಯರಿಗೂ ಆಕೆ ಅಧ್ಯಕ್ಷ ಸ್ಥಾನದಲ್ಲಿರುವವಳು. ಸರ್ವಾಕರ್ಷಕನಾದ ಪರಮ ಪ್ರಭುವನ್ನೇ ಆಕರ್ಷಿಸುವ ಶಕ್ತಿಯುಳ್ಳವಳು. ಆಕೆಯು ಪರಮ ಪುರುಷನ ಅಧಿಮ ಅಂತರಂಗ ಶಕ್ತಿ. ಭಾವಾರ್ಥ: ಪ್ರಸ್ತುತ ಶ್ಲೋಕವನ್ನು ಬೃಹತ್ ಗೌತಮಿಯ ತಂತ್ರ ಎಂಬ ಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡಪ್ರಣ ಕೃಷ್ಣ. ಸೊ ಅವಳಿಗೆ ಶ್ರೀಲ ಪ್ರಭುಪಾದ ಕಿ ಜೈ.
ಇಲ್ಲಿ ಕೃಷ್ಣಮಯಿ ಅಂದ್ರೆ ಕೃಷ್ಣನಿಗಿಂತ ಬೇರೆಯಲ್ಲ, ಕೃಷ್ಣಮಯಿ ಅಂತ ಅವಳಿಗೆ ಹೆಸರು. ದೇವಿ ಅಂತ ಕರೀತಾರೆ ರಾಧಾರಾಣಿಯನ್ನ. ದೇವಿ ಅಂದ್ರೆ ದೀಪದಂತೆ ಬೆಳಗುವವಳು, ತುಂಬಾ ಶೈನಿಂಗ್ ಅವಳು. ಆಮೇಲೆ ರಾಧಿಕಾ, ಶ್ರೀಮತಿ ರಾಧಾರಾಣಿ ಅಂತ ಕರೀತಾರೆ. ಸರ್ವ ಲಕ್ಷ್ಮೀಮಯಿ, ಇವೆಲ್ಲ ಬೇರೆ ಬೇರೆ ಹೆಸರುಗಳು. ಐಶ್ವರ್ಯ ದೇವತೆಯರ ಅಧಿದೇವತೆ ಅಂದ್ರೆ ಎಲ್ಲ ಲಕ್ಷ್ಮಿಯರ ಮೂಲ ಶ್ರೀಮತಿ ರಾಧಾರಾಣಿ. ಅಂದ್ರೆ ಈ ಲಕ್ಷ್ಮಿಯರೆಲ್ಲರೂ ರಾಧಾರಾಣಿಯ ವಿಸ್ತರಣೆಗಳು. ಆಮೇಲೆ ಸರ್ವಕಾಂತಿ ಅಂತ ಕರೀತಾರೆ, ಅಂದ್ರೆ ಅಲ್ಲಿ ಭವ್ಯತೆಯು ನೆಲೆಸಿದೆ ಅವಳಲ್ಲಿ. ಸಂಮೋಹಿನಿ, ಕೃಷ್ಣನಿಗೆ ಅವಳು ದಿಗ್ಭ್ರಮೆಯನ್ನು ಮೂಡಿಸ್ತಾಳೆ, ಕೃಷ್ಣನನ್ನೇ ಒಂಥರ ಭ್ರಮೆಗೆ ಮೂಡಿಸ್ಬಿಡ್ತಾಳೆ ಅವಳು. ಅಂತಹ ಅವಳು ಪರಾ, ಅವಳು ಉನ್ನತ ಸ್ತರದ ಶಕ್ತಿ, ಭಗವಂತನ ಆದಿ ಅಂತರಂಗ ಶಕ್ತಿ ಅಂತ. ಇದೆಲ್ಲ ರಾಧಾರಾಣಿಯನ್ನ ನಮಗೆ ವಿವರಣೆ ಕೊಡ್ತಾ ಇದ್ದಾರೆ, ಶ್ರೀಮತಿ ರಾಧಾರಾಣಿ ಬಗ್ಗೆ. ಶ್ಲೋಕ 84 ನೋಡೋಣ. ದೇವಿ ಕಹಿ ದ್ಯೋತಮಾನ ಪರಮ ಸುಂದರಿ, ಕಿಂ ವಾಪು ಕೃಷ್ಣ ಪೂಜಾ ಕ್ರೀಡಾರ ವಸತಿ ನಗರಿ. ಹರೇ ಕೃಷ್ಣ. ವಿವೋ Y36 ಯಾರು ಓದಿ. ಹರೇ ಕೃಷ್ಣ ಮಾತಾಜಿ. ದೇವಿ ಕಹಿ ದೋತಾಮಾನ ಪರಮ ಸುಂದರಿ, ಕಿಂವ ಕೃಷ್ಣ ಪೂಜಾ ಕ್ರೀಡಾರ ವಸತಿ ನಗರಿ. ದೇವಿ, ದೇವಿ ಎನ್ನುವ ಶಬ್ದವು ಕಹಿ ಹೇಳುತ್ತದೆ, ದ್ಯೋತ್ಯಮಾನ ಬೆಳಗುತ್ತಿರುವ, ಪರಮ ಬಹುವಾಗಿ, ಸುಂದರಿ ಚೆಲುವೆಯರು, ಕಿಂವ ಅಥವಾ, ಕೃಷ್ಣ ಪೂಜಾ ಭಗವಾನ್ ಕೃಷ್ಣನ ಪೂಜೆಯ, ಕ್ರೀಡಾರ ಹಾಗೂ ಆಟಪಾಠಗಳ, ವಸತಿ ವಾಸಸ್ಥಾನ, ನಗರಿ ಪಟ್ಟಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವಿ ಎನ್ನುವ ಪದಕ್ಕೆ ತೇಜಸ್ವಿಯಾದ ಹಾಗೂ ಉತ್ತಮೋತ್ತಮ ಚೆಲುವೆಯಾದ ಎಂದು ಅರ್ಥ. ಹಾಗಲ್ಲದಿದ್ದರೆ ಭಗವಾನ್ ಕೃಷ್ಣನ ಪೂಜೆ ಹಾಗೂ ಶೃಂಗಾರ ಕ್ರೀಡೆಗಳು ನಡೆಯುವ ಧಾಮ ಎಂದು ಅರ್ಥ ಹೇಳಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೇವಿ ಅಂದ್ರೆ ಅವಳು ತೇಜಸ್ವಿ, ತುಂಬಾ ತೇಜಸ್ಸಿದೆ, ಮತ್ತೆ ಉತ್ತಮೋತ್ತಮವಾದ ಚೆಲುವೆ. ಅಂದರೆ ರಾಧಾರಾಣಿ ಎಷ್ಟು ಸುಂದರವಾಗಿದ್ದಾಳೆ ಅಂದ್ರೆ ಅದನ್ನು ನಮಗೆ ಯಾರ ಜೊತೆಗೂ ಹೋಲಿಸ್ಲಿಕ್ಕೆ ಬರೋದಿಲ್ಲ. ಮತ್ತೆ ಅಷ್ಟು ಸುಂದರವಾದ ಅವಳ ರೂಪ. ಸೊ ಹಾಗಾಗಿ ದೇವಿ. ಮತ್ತೆ ಭಗವಾನ್ ಕೃಷ್ಣನ ಪೂಜೆ ಮತ್ತು ಶೃಂಗಾರ ಕ್ರೀಡೆಗಳು ನಡೆಯುವ ಧಾಮ. ಅಂದರೆ ಎಲ್ಲ ಭಗವಂತನ ಪೂಜೆ, ಭಗವಂತನ ಬಗ್ಗೆ ಈ ಭಕ್ತಿ ಸೇವೆ ಎಲ್ಲವೂ ರಾಧಾರಾಣಿಯ ಅಂಡರ್ ನಡೀತದೆ, ರಾಧಾರಾಣಿಯ ಆ ಹತೋಟಿಯಲ್ಲಿ ಇದು ನಡೀತದೆ. ಸೊ ಹಾಗಾಗಿ ಅವಳು ಭಗವಾನ್ ಕೃಷ್ಣನ ಪೂಜೆ ಎಲ್ಲ ನಡೆಯುವುದು ರಾಧಾರಾಣಿಯ, ಅದಕ್ಕೆ ಧಾಮ ಅಂತ ಹೇಳ್ತಾರೆ. ಭಗವಾನ್ ಕೃಷ್ಣನ ಪೂಜೆ ಶೃಂಗಾರಗಳು ನಡೆಯುವ ಧಾಮ. ಶ್ಲೋಕ 85. ಕೃಷ್ಣಮಯಿ ಕೃಷ್ಣ ಯಾರ ಭೀತರೆ ಬಾಹಿರೆ, ಯಾನ್ಹ ಯಾನ ನೇತ್ರ ಪಡೆ ತಾನ್ಹ ಕೃಷ್ಣ ಸ್ಫುರೆ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಓದಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಆರ್ ಗಾಯತ್ರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ ಎಷ್ಟನೇದು ಮಾತಾಜಿ? ಮೇಲಕ್ಕೆ ಹೋಗ್ಬಿಟ್ಟಿದೆ. ಇಲ್ಲೇ ಇದೆಯಲ್ಲ. ಕೃಷ್ಣಮಯಿ ಕೃಷ್ಣಯ ಭೀತರೆ ಬಹಿರೆ, ಯಜ್ಞ ಯಜ್ಞ ನೇತ್ರ ಪಡೆತ ಜ ಕೃಷ್ಣ ಸ್ಫುರೆ. ಕೃಷ್ಣಮಯಿ, ಕೃಷ್ಣಮಯಿ ಎನ್ನುವ ಶಬ್ದವು ಕೃಷ್ಣ ಭಗವಾನ್ ಕೃಷ್ಣನು ಯಾವ ವ್ಯಕ್ತಿಯನ್ನು ಬೀದರೆ ಒಳಗಿನದು, ಬಾಹಿರೆ ಹೊರಗಿನದು, ಯಜ ಯಜ ಯಾಜ್ಞ ಯಾಜ್ಞ ಎಲ್ಲೆಲ್ಲಿ, ಅದು ಜ ಅಲ್ಲ ಮಾತಾಜಿ, ಜ್ಞಾ. ಯಜ್ಞ ಯಜ್ಞ ಅಲ್ಲ, ಯಾನ್ಹ ಯಾನ್ಹ ಜ್ಞಾ. ಯಾನ ಯಾನ. ಸರಿ ಹೋಯ್ತಾ ಮಾತಾಜಿ? ಯಾನ ಯಾನ ಯಾನ್ಹ ಯಾನ ಅದು ಜ್ಞಾ ಜ್ಞಾ ಆಗತ್ತೆ, ಅದು ಕಾಕ ಗಂಗಂಗ. ಹಂಗಾಗಿ ಅದನ್ನ ಯಾನ್ಹ ಯಾನ ಅಂತಲೇ ಓದ್ಬೇಕಾಗತ್ತೆ. ಓದಿ ಮಾತಾಜಿ. ಯಾನಹ ಯಾನಹ ಎಲ್ಲೆಲ್ಲಿ ನೇತ್ರ ಕಣ್ಣುಗಳು ಪಡೆ ಬೀಳುವುದು, ತಾನ್ಹ ಅಲ್ಲಿ ಕೃಷ್ಣ ಭಗವಾನ್ ಕೃಷ್ಣನು ಸ್ಫುರೆ ಅಭಿವ್ಯಕ್ತಗೊಳಿಸುತ್ತಾನೆ. ಕೃಷ್ಣಮಯಿ ಎಂದರೆ ಯಾರ ಒಳಗೂ ಹೊರಗೂ ಕೃಷ್ಣನೇ ಇದ್ದಾನೋ ಆ ಸ್ತ್ರೀ ವ್ಯಕ್ತಿ. ಆಕೆಯು ದೃಷ್ಟಿ ಹಾಯಿಸಿದೆಡೆ ಎಲ್ಲೆಲ್ಲ ಕೃಷ್ಣ ಪ್ರಭು ಕೃಷ್ಣನನ್ನೇ ಕಾಣುತ್ತಾಳೆ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಪ್ರಭುಪಾದ ಕಿ ಜೈ. ಇಲ್ಲಿ ಕೃಷ್ಣಮಯಿ ಅಂತ ಕರೀತಾರೆ ರಾಧಾರಾಣಿಗೆ. ಹಾಗಾಗಿ ಕೃಷ್ಣಮಯಿ ಅಂದ್ರೆ ಏನು? ಕೃಷ್ಣಮಯಿ ಅಂತಂದ್ರೆ ರಾಧಾರಾಣಿಯ ಒಳಗೆ ಪೂರ ಕೃಷ್ಣನದೇ, ಅವಳಿಗೆ ಕೃಷ್ಣನೇ ವಿಚಾರ ಮಾಡ್ತಾ ಇರ್ತಾಳೆ. ಹೊರಗೆ ಎಲ್ಲೆಲ್ಲಿಯೂ ಎಲ್ಲಿ ಅವಳ ದೃಷ್ಟಿ ಹೋಗುತ್ತೋ ಅಲ್ಲೆಲ್ಲ ಕೃಷ್ಣನನ್ನೇ ಕಾಣ್ತಾಳೆ. ಅಂದ್ರೆ ಒಳಗೂ ಹೊರಗೂ ಕೃಷ್ಣನನ್ನು ಬಿಟ್ರೆ ಬೇರೆ ಯೋಚನೆನೇ ಇಲ್ಲ, ಬೇರೆ ಏನನ್ನೂ ಕಾಣೋದಿಲ್ಲ ಅವಳು. ಸೊ ಹಾಗಾಗಿ ಕೃಷ್ಣಮಯಿ ಅಂತ ಕರೀತಾರೆ. ಸೊ ಅದರಿಂದ ನಾವು ಕೂಡ ಏನಾಗ್ಬೇಕು, ಕೃಷ್ಣನನ್ನ ಒಳಗೆ ಹೊರಗೆ ಎಲ್ಲ ಕಡೆ ಕೃಷ್ಣನನ್ನು ನೋಡುವುದನ್ನು ನಾವು ವಿಚಾರ ಮಾಡ್ಬೇಕು ಅಲ್ವಾ? ಹರೇ ಕೃಷ್ಣ. ಶುದ್ಧ ಭಕ್ತರು, ಭಕ್ತ ಭಾಗವತರು ಇರ್ತಾರಲ್ಲ, ಶುದ್ಧ ಭಕ್ತರು, ಅವರಿಗೆ ಎಲ್ಲ ಕಡೆಗೂ ಕೃಷ್ಣನೇ ಕಾಣ್ತಾನೆ ಅಲ್ವಾ? ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಎಲ್ಲೆಲ್ಲೂ ಕೃಷ್ಣನನ್ನೇ ಕಾಣ್ತಾರೆ ಅವರು. ಯಾಕೆ? ಶ್ರೀಮತಿ ರಾಧಾರಾಣಿ ಎಲ್ಲ ಕಡೆ ಕೃಷ್ಣನನ್ನೇ ಕಾಣ್ತಾಳೆ. ಅಟೆಂಡೆನ್ಸ್ ಹಾಕ್ಬೇಕು ಮಾತಾಜಿ. ಕೃಷ್ಣಮಯಿ ಅಂತ ಕರೀತಾರೆ. ಶ್ಲೋಕ 86. ಅಟೆಂಡೆನ್ಸ್ ಪ್ರೇಮ ರಸಮಯ. ಪ್ಲೀಸ್ ಕೇಳಿ ಇದನ್ನ, ಅಟೆಂಡೆನ್ಸ್ ಮಾತಾಜಿ ಅವ್ರು ಹಾಕ್ತಾರೆ. ನೀವು ಪದೇ ಪದೇ ಅಟೆಂಡೆನ್ಸ್ ಅಂತ ಹೇಳ್ಬೇಡಿ ಮಾತಾಜಿ, ಪಾಠ ಕೇಳಿ. ಕಿಂವಾ ಪ್ರೇಮ ರಸಮಯ ಕೃಷ್ಣೇರ ಸ್ವರೂಪ ತಾನ್ರ ಶಕ್ತಿ ತಾನ್ರ ಸಹಾಯ ಏಕರೂಪ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರಿಣಿಕ ಕೇಳಿ ಮಾತಾಜಿ, ಓದಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕಿಂವಾ ಪ್ರೇಮ ರಸಮಯ ಕೃಷ್ಣೇರ ಸ್ವರೂಪ ತಾಂಗ್ರ ಶಕ್ತಿ ತಾಂಗ್ರ ಸಹಾಯ ಏಕರೂಪ. ಕಿಂವಾ ಅಥವಾ ಪ್ರೇಮರಸ ಪ್ರೇಮ ಭಾವ ಪ್ರೇರಕ ಗುಣ ಮಯ ಮಾಡಲಾದ ಕೃಷ್ಣೇರ ಭಗವಾನ್ ಕೃಷ್ಣನ ಸ್ವರೂಪ ನೈಜ ಗುಣ ತಾಂಗ್ರ ಅವನ ಶಕ್ತಿ ಬಲ ತಾಂಗ್ರ ಸಹ ಅವನೊಡನೆ ಹಯ ಇದೆ ಏಕರೂಪ ಅಖಂಡ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅಥವಾ ಕೃಷ್ಣಮಯಿ ಎಂದರೆ ಆಕೆಯೂ ಕೃಷ್ಣನು ಒಂದೇ ಎಂದು ಅರ್ಥ. ಏಕೆಂದರೆ ಆಕೆಯು ಪ್ರೇಮ ಭಾವ ಪ್ರೇರಕ ಗುಣಗಳನ್ನು ಧರಿಸಿದ್ದಾಳೆ. ಭಗವಾನ್ ಕೃಷ್ಣ ಹಾಗೂ ಅವನ ಶಕ್ತಿ ಎರಡೂ ಒಂದೇ. ಭಾವಾರ್ಥ: ಕೃಷ್ಣಮಯಿ ಎನ್ನುವ ಶಬ್ದಕ್ಕೆ ಎರಡು ಬಗೆಯ ಅರ್ಥ ಉಂಟು. ಮೊದಲನೆಯದು ಇಂತಿದೆ: ಯಾವ ವ್ಯಕ್ತಿಯು ಒಳಗೂ ಹೊರಗೂ ಕೃಷ್ಣನನ್ನೇ ಕುರಿತು ಆಲೋಚಿಸುತ್ತಿರುತ್ತಾನೋ ಹಾಗೂ ತಾನು ಎಲ್ಲೇ ಹೋಗಲಿ ಏನನ್ನೇ ನೋಡಲಿ ಸದಾ ಕೃಷ್ಣನನ್ನು ಸ್ಮರಿಸಿಕೊಳ್ಳುತ್ತಾನೋ ಅಂತಹ ವ್ಯಕ್ತಿಯನ್ನು ಕೃಷ್ಣಮಯಿ ಎನ್ನುತ್ತಾರೆ. ಹಾಗೆ ಕೃಷ್ಣನ ವ್ಯಕ್ತಿತ್ವವು ಪ್ರೇಮಪೂರ್ಣವಾದ್ದರಿಂದ ಅವನ ಪ್ರೇಮದ ಶಕ್ತಿಯಾದ ಶ್ರೀಮತಿ ರಾಧಾರಾಣಿಯು ಕೃಷ್ಣನೇ ಹೊರತು ಬೇರೆಯವಳಲ್ಲ. ಆದ್ದರಿಂದ ಆಕೆಯನ್ನು ಕೃಷ್ಣಮಯಿ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರೀಲ ಪ್ರಭುಪಾದಕಿ ಜೈ. ಈಗ ಕೃಷ್ಣಮಯಿ ಅಂತ ಹೇಳೋ ಶಬ್ದಕ್ಕೆ ಅರ್ಥದ ವಿವರಣೆ ಇನ್ನೂ ಹೆಚ್ಚಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೃಷ್ಣಮಯಿ ಅಂದ್ರೆ ರಾಧಾರಾಣಿ ಮತ್ತು ಕೃಷ್ಣನು ಒಂದೇ. ಇದನ್ನು ನಾವು ಹಿಂದಿನ ಶ್ಲೋಕದಲ್ಲೂ ನೋಡಿದ್ದೇವೆ ಅಲ್ವಾ? ಕೃಷ್ಣ ಮತ್ತು ರಾಧಾ ಒಂದೇ ಆತ್ಮ, ಎರಡು ದೇಹ. ಸೊ ಆತ್ಮ ಒಂದೇ ಆದಾಗ ಅವರಿಬ್ಬರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಅಲ್ವಾ? ಹಾಗೆ ಕೃಷ್ಣನು ಮತ್ತೆ ಈ ಕೃಷ್ಣಮಯಿ ರಾಧೆಯು ಒಂದೇ ಎಂದು ಅರ್ಥ. ಏಕೆಂದರೆ ಆಕೆಯ ಪ್ರೇಮ ಭಾವ ಪ್ರೇರಕ ಗುಣಗಳನ್ನು ಧರಿಸಿದ್ದಾಳೆ. ಅಂದ್ರೆ ಆ ಪ್ರೇಮವನ್ನು ಅವಳು ಧರಿಸ್ಕೊಂಡಿದ್ದಾಳೆ. ಹಾಗಾಗಿ ಕೃಷ್ಣ ಅವನ ಶಕ್ತಿಮಾನೋ, ರಾಧಾರಾಣಿ ಅವನ ಶಕ್ತಿ, ಹ್ಲಾದಿನ್ ಶಕ್ತಿ, ಅವಳು ಹ್ಲಾದಿನಿ ಶಕ್ತಿ. ಸೊ ಅದರಿಂದ ಇಲ್ಲಿ ಕೃಷ್ಣಮಯಿ ಅಂತಂದ್ರೆ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ ಒಳಗೂ ಹೊರಗೂ ಕೃಷ್ಣನನ್ನೇ ನೋಡ್ತಾಳೆ. ಕೃಷ್ಣನನ್ನು ಬಿಟ್ರೆ ಅವಳು ಏನನ್ನೂ ನೋಡೋದಿಲ್ಲ. ಇದನ್ನು ನಾವು ಅವಳು ಹುಟ್ಟಿದಾಗ ಮಗುವಾಗಿದ್ದಾಗ ಕಣ್ಣೇ ಬಿಟ್ಟಿರ್ಲಿಲ್ವಂತೆ ಅಲ್ವಾ? ಆಮೇಲೆ ಯಾವಾಗ ಕೃಷ್ಣ ಬರ್ತಾನೆ ಆಗ ಕೃಷ್ಣ ಹತ್ತಿರ ಬಂದಾಗ ಅವಳು ಕಣ್ಣು ಬಿಡ್ತಾಳಂತೆ ಒಂದು ಸಂದರ್ಭದಲ್ಲಿ. ಸೊ ಅವಳು ಹುಟ್ಟಿ ಎಷ್ಟೋ ದಿವಸ ಕಣ್ಣೇ ಬಿಟ್ಟಿರ್ಲಿಲ್ಲ. ಯಾಕೆ? ಕೃಷ್ಣನ ನೋಡ್ಬೇಕು ಅಂತ. ಹಾಗಾಗಿ ಒಳಗೂ ಅವಳು ಕೃಷ್ಣನನ್ನೇ ನೋಡ್ತಾಳೆ, ಕೃಷ್ಣನನ್ನೇ ಕುರಿತು ಆಲೋಚನೆ ಮಾಡ್ತಾಳೆ. ಹೊರಗೂ ಕೂಡ ಎಲ್ಲೆಲ್ಲಿಯೂ ಕೃಷ್ಣನನ್ನೇ ಸ್ಮರಿಸ್ತಾಳೆ, ಎಲ್ಲೆಲ್ಲೂ ಕೃಷ್ಣನನ್ನೇ ಕಾಣ್ತಾಳೆ. ಅದಕ್ಕೆ ಅವಳು ಕೃಷ್ಣಮಯಿ. ಮತ್ತೆ ಅವಳು ರಾಧಾ ರಾಣಿ, ಕೃಷ್ಣನೇ ಬೇರೆ ಅಲ್ಲ. ಹಾಗಾಗಿ ನಾವು ರಾಧಾರಾಣಿ ಮತ್ತು ಕೃಷ್ಣ ಇಬ್ಬರು ಒಂದೇ ಆಗಿ ಚೈತನ್ಯ ಮಹಾಪ್ರಭುಗಳಾಗಿ ಬಂದಿದ್ದಾರೆ ಅಲ್ವಾ? ರಾಧಾರಾಣಿ ಮತ್ತು ಕೃಷ್ಣ ಒಂದೇನೆ, ಆದರೆ ಅವರು ಸಪರೇಟ್ ಆಗಿ ಲೀಲೆಗಳನ್ನು ಮಾಡ್ತಾರೆ. ಆದರೆ ಯಾವಾಗ ಚೈತನ್ಯ ಮಹಾಪ್ರಭುವಾಗಿ ಬರ್ತಾರೆ ಆವಾಗ ರಾಧಾರಾಣಿ ಮತ್ತು ಕೃಷ್ಣ ಒಂದೇ ಆಗಿ ಬರ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ.
ಅದರಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ನಮ್ಗೆ ಚೈತನ್ಯ ಮಹಾಪ್ರಭುಗಳು ಆಗಿ ರಾಧಾರಾಣಿ ಕೃಷ್ಣ ಒಂದೇ ಆಗಿ ಬಂದಿದ್ದಾರೆ. 87ನೇ ಶ್ಲೋಕ. ಕೃಷ್ಣ ವಾಂಚ ಪೂರ್ತಿ ರೂಪ ಕರೆ ಆರಾಧನೆ ಅತಯೇವ ರಾಧಿಕಾ ನಾಮ ಪುರಾಣೆ ವಾಖ್ಯಾನೆ. ನಂದಿನಿ ಸೀನಪ್ಪ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ವಾಂಚ ಪೂರ್ತಿ ರೂಪ ಕರೆ ಆರಾಧನೆ ಆತ ಏವ ರಾಧಿಕಾ ನಾಮ ಪುರಾಣೆ ವಾಖಾನೆ. ಕೃಷ್ಣ ವಾಂತ ಭಗವಾನ್ ಕೃಷ್ಣನ ಅಪೇಕ್ಷೆಯ ಪೂರ್ತಿ ರೂಪ ಪೂರೈಸುವ ದೃಷ್ಟಿಯಿಂದ ಕರೆ ಮಾಡುವಳು ಆರಾಧನೆ ಪೂಜೆ ಏತ ಏವ ಆದ್ದರಿಂದ ರಾಧಿಕಾ ಸಾರಿ ಮಾತಾಜಿ ಅತಯೇವ ಆದ್ದರಿಂದ ರಾಧಿಕಾ ಶ್ರೀಮತಿ ರಾಧಾರಾಣಿ ನಾಮ ಹೆಸರಿನ ಪುರಾಣಿ ಪುರಾಣಗಳಲ್ಲಿ ವಾಖಾನೆ ವರ್ಣನೆಗಳಲ್ಲಿ. ಅನುವಾದ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಆಕೆಯ ಪೂಜೆಯು ಭಗವಾನ್ ಕೃಷ್ಣನ ಅಪೇಕ್ಷೆಗಳ ಪೂರೈಕೆಯನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಪುರಾಣಗಳು ಆಕೆಯನ್ನು ರಾಧಿಕಾ ಎಂದು ಕರೆದಿವೆ. ಭಾವಾರ್ಥ: ರಾಧಾ ಎನ್ನುವ ಹೆಸರು ಆರಾಧನಾ ಎನ್ನುವ ಮೂಲ ಶಬ್ದದಿಂದ ಬಂದಿದೆ. ಆರಾಧನಾ ಎಂದರೆ ಪೂಜೆ. ಆದ್ದರಿಂದ ಕೃಷ್ಣನನ್ನು ಪೂಜಿಸುವುದರಲ್ಲಿ ಎಲ್ಲರನ್ನೂ ಮೀರಿಸಿದ ವ್ಯಕ್ತಿಯನ್ನು ರಾಧಿಕಾ ಮೋಹನ್ನತ ದಾಸಿ ಮಹೋನ್ನತ ದಾಸಿ ಎಂದು ಕರೆಯಬಹುದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕಿ ಜೈ. ಇವಳಿಗೆ ರಾಧಿಕಾ ಅಂತ ಕರೀತಾರೆ. ರಾಧಾರಾಣಿಗೆ ರಾಧಿಕಾ ಅಂದ್ರೆ ಏನ್ ಅರ್ಥ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಶ್ರೀಲ ಪ್ರಭುಪಾದಕಿ ಜೈ. ಅಂದ್ರೆ ಈ ರಾಧಾರಾಣಿ ಕೃಷ್ಣನ ಇಚ್ಛೆಗಳು ಏನಿರುತ್ತೆ ಅದೆಲ್ಲವೂ ತಿಳ್ಕೊಂಡು ಪೂರೈಸ್ತಾಳೆ. ಅದಕ್ಕೆ ರಾಧಿಕಾ ಅಂತ ಹೆಸರು. ಅಂದ್ರೆ ಇಲ್ಲಿ ಆರಾಧನಾ ಅನ್ನೋದು ಮೂಲ ಶಬ್ದ. ಇಲ್ಲಿ ನೋಡಿ, ಆರಾಧನಾ ಶಬ್ದದಲ್ಲಿ ಇಲ್ಲಿ ರಾಧಾ ಅಂತ ಇದೆ ಅಲ್ವಾ? ಹರೇ ಕೃಷ್ಣ. ಮಧ್ಯದಲ್ಲಿ ರಾಧಾ ಅಂತ ಇದೆ ಅಲ್ವಾ? ಹೌದು ಮಾತಾಜಿ. ಆರಾಧನಾ ಅಂದ್ರೆ ಈ ರಾಧಾಳ ಶಬ್ದ ಆರಾಧನಾಳ ಶಬ್ದದಲ್ಲಿ ಬಂದಿದೆ. ಅಂದ್ರೆ ಕೃಷ್ಣನನ್ನು ಆರಾಧಿಸುವವಳು. ಹೇಗೆ ಆರಾಧಿಸ್ತಾಳೆ ಅಂದ್ರೆ ಕೃಷ್ಣನನ್ನು ಹೇಗೆ ಪೂಜೆ ಮಾಡ್ತಾಳೆ, ಕೃಷ್ಣನ ಏನು ಇಚ್ಛೆಗಳಿದೆ ಅದೆಲ್ಲವನ್ನೂ ಪೂರೈಸ್ತಾಳಂತೆ. ಹಾಗಾಗಿ ಆ ರೀತಿಯಿಂದ ಅವಳು ಕೃಷ್ಣನನ್ನ ಆರಾಧಿಸುತ್ತಾಳೆ. ಸೊ ಹಾಗಾಗಿ ಅವಳು ಮಹೋನ್ನತ ದಾಸಿ. ದಾಸಿಯರಲ್ಲೆಲ್ಲ ತುಂಬಾ ಶ್ರೇಷ್ಠಳಾದವಳು ಅವಳು. ಸೊ ಅದಕ್ಕಾಗಿ ಅವಳಿಗೆ ರಾಧಿಕಾ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಯಾರು ದೀಕ್ಷೆ ತಗೊಳ್ತಾರೆ ಅಲ್ವಾ, ಆ ದೀಕ್ಷೆ ತಗೊಳ್ಳುವ ಮಾತಾಜಿಗಳಿಗೆ ಎಲ್ಲರಿಗೂ ದಾಸಿ ಅಂತಾನೆ ಕೊಡ್ತಾರೆ ಅಲ್ವಾ? ದೇವಿದಾಸಿ ಅಂತ ಅಲ್ವಾ? ಹೌದು. ಹರೇ ಕೃಷ್ಣ. ಹೌದು. ಇಲ್ಲಿ ದಾಸಿ ಅಂದ್ರೆ ಅದ್ರಲ್ಲಿ ಭಾವನೆ ಏನಿರ್ಬೇಕು ಅಂತಂದ್ರೆ ನಮ್ಗೆ ಕೃಷ್ಣನನ್ನು ನಾವು ಆರಾಧಿಸಬೇಕು. ಹೇಗೆ ಕೃಷ್ಣನನ್ನು ಆರಾಧಿಸೋದು? ಕೃಷ್ಣನ ಇಚ್ಛೆಗಳನ್ನು ಪೂರೈಸೋದು. ಕೃಷ್ಣನ ಇಚ್ಛೆ ಏನು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ನಾವು ಭಗವಂತನ ಹೇಗೆ ಆರಾಧಿಸೋದು? ಕೃಷ್ಣನ ಇಚ್ಛೆಯನ್ನು ಪೂರೈಸುವುದು ಹೇಗೆ? ನಮಗೆ ಹೇಗೆ ಗೊತ್ತಾಗುತ್ತೆ? ಭಕ್ತರ ಸೇವೆ ಭಕ್ತಿಯಿಂದ, ಭಕ್ತಿ ಸೇವೆ, ದಾನ, ಗುರುನ ತೃಪ್ತಿಪಡಿಸೋದು. ಕೃಷ್ಣನ ಇಚ್ಛೆ ಏನು ಅಂತ ನಮ್ಗೆ ಎಲ್ಲಿ ಹೇಳಿದ್ದಾನೆ? ಕೃಷ್ಣನ ಇಚ್ಛೆ ರಾಧೆನ ನಾವು ಆರಾಧನೆ ಮಾಡೋದ್ರ ಮುಖಾಂತರ ಕೃಷ್ಣನ ಇಚ್ಛೆ ಏನು ಅಂತ ತಿಳ್ಕೊಳಿಕ್ ಸಾಧ್ಯ. ಆಕೆ ಮೂಲಕ ಕೃಷ್ಣನ ಇಚ್ಛೆಗಳನ್ನ ಎಲ್ಲ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಭಗವದ್ಗೀತೆಯನ್ನು ಪ್ರಚಾರ ಮಾಡೋದು. ಭಗವಂತನಲ್ಲಿ ಭಗವಂತ ಎಲ್ಲ ಕೃಷ್ಣನ ಇಚ್ಛೆ ಏನ್ ಮಾಡಿದಾನೆ? ಸರ್ವಧರ್ಮನ್ ಪ್ರತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದ. ಸರ್ವಧರ್ಮನ್ ಪ್ರತ್ಯಜ್ಯ ಮಾಮೇಕಂ ಶರಣಂ ವ್ರಜ ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಿ ಕೌಂತೆಯ ತತ್ಕುರುಷ ಮದರ್ಪಣಂ ಅಂದ. ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕಾರ. ಅದೆಲ್ಲ ಕೃಷ್ಣ ಹೇಳಿದ್ದು. ಅದನ್ನ ನಾವೇನ್ ಮಾಡ್ಬೇಕು? ಅವನ ಇಚ್ಛೆಯನ್ನ ಪೂರೈಸ್ಬೇಕು ಅಲ್ವಾ? ಪೂರೈಸ್ಬೇಕು. ಅದು ನಮ್ಗೆ ಅವನು ಏನು ಹೇಳಿದ್ದಾನೆ ಉಪದೇಶಗಳು, ಅದು ಭಗವದ್ಗೀತೆಯಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲೂ ನಮಗೆ ಸಿಕ್ಕುತ್ತದೆ. ಸೊ ಕೃಷ್ಣನ ಇಚ್ಛೆಯನ್ನು ಪೂರೈಸಿ ಅವಳು ಮಹಾದಾಸಿಯಾಗಿದ್ದಾಳೆ. ಯಾರು? ರಾಧಾರಾಣಿ.
ಅವಳು ಮಹಾದಾಸಿ. ನಾವು ಅಟ್ಲೀಸ್ಟ್ ದಾಸಿ ಆಗ್ಬೇಕಲ್ವಾ? ಹರೇ ಕೃಷ್ಣ. ಹೌದು ದಾಸಿ ಮಾತಾಜಿ. ಆಗ್ಬೇಕು ನಾವು. ಆಮೇಲೆ ಪ್ರಭುಜಿಗಳು ದಾಸರು. ಯಾಕೆ? ದಾಸ ದಾಸಿ ಕೃಷ್ಣನ ಸೇವಕ. ಯಾಕಂದ್ರೆ ಸೇವಕರು. ಜೀವಿಯ ಸ್ವರೂಪಾಯ ಕೃಷ್ಣೇರ ನಿತ್ಯ ದಾಸ. ಜೀವಿಯ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನು, ಸ್ವರೂಪ ಏನು, ಭಗವಂತನ ನಿತ್ಯ ನಿರಂತರ ಸೇವಕ. ಸೇವೆ ಮಾಡೋದೇ ನಮ್ಮ ಕೆಲಸ, ಭಗವಂತನ ಸೇವೆ. ಸೊ ಈ ಸೇವೆಯಲ್ಲಿ ಮಹೋನ್ನತ ದಾಸಿ ಶ್ರೀಮತಿ ರಾಧಿಕಾ. ಸೊ ಅವಳು ಈ ರೀತಿ ಭಗವಂತನ ಇಚ್ಛೆಗಳನ್ನು ಪೂರೈಸಿ ಅವನನ್ನು ಆರಾಧನೆ ಮಾಡ್ತಾಳೆ. ಸೊ ಅದಕ್ಕೆ ಅವಳಿಗೆ ರಾಧಾ ಎಂದು ಹೆಸರು. ಹರೇ ಕೃಷ್ಣ. ಅರ್ಥ ಆಯ್ತು ಅಂತ ತಿಳ್ಕೊಂಡೆ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಶ್ಲೋಕ 88 ನೋಡೋಣ. ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರಃ ಯನ್ನೋ ವಿಹಾಯ ಗೋವಿಂದಃ ಪ್ರೀತೋಯಾಂ ಅನಯದ್ರಃ. ಹರೇ ಕೃಷ್ಣ ಮಾತಾಜಿ. 400 ಮಾತಾಜಿ. ಯಾರು ಹ್ಯಾಂಡ್ ರೈಸ್ ಮಾಡಿದ್ದೀರಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಓದಿ ಮಾತಾಜಿ. ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಓದಿ. ಸಾರಿ ಮಾತಾಜಿ, ಅನ್ಮಿಟ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ಅನಾಯರಾದಿತೋ ನೂನಂ ಭಗವಾನ್ ಹರಿರ್ ಈಶ್ವರಃ ಯನ್ನೋ ವಿಹಾಯ ಗೋವಿಂದ ಪ್ರೀತೋ ಯಾಂ ಅನಯದ್ರಃ. ಅನಯ ಇದರಿಂದ, ಆರಾಧಿತ ಪೂಜಿತವಾದ, ನೂನಂ ನಿಶ್ಚಯವಾಗಿಯೂ, ಭಗವಾನ್ ಪರಮದೇವೋತ್ತಮ ಪುರುಷ, ಹರಿ ಪ್ರಭು ಕೃಷ್ಣ, ಈಶ್ವರ ಪರಮಪ್ರಭು, ಯತ್ ಯಾವುದರಿಂದ, ನಾವು, ವಿಹಾಯ ಆಚೆಗಿಟ್ಟು, ಗೋವಿಂದ ಗೋವಿಂದನನ್ನು, ಪ್ರೀತಃ ಸಂತೋಷಪಟ್ಟನು, ಯಾಂ ಯಾರನ್ನು, ಅನಯತ್ ಮುಂದೊಯ್ಯುವನು, ರಹ ಏಕಾಂತ ಸ್ಥಳಕ್ಕೆ, ನಿಶ್ಚಯವಾಗಿಯೂ ದೇವೋತ್ತಮ ಪುರುಷನು ಆಕೆಯಿಂದ ಪೂಜಿಸಲ್ಪಟ್ಟಿದ್ದಾನೆ. ಆದ್ದರಿಂದ ಪ್ರಭು ಗೋವಿಂದನು ಸಂತುಷ್ಟನಾಗಿ ನಮ್ಮನ್ನೆಲ್ಲ ಹಿಂದೆ ಬಿಟ್ಟು ಆಕೆಯನ್ನು ಒಂದು ಏಕಾಂತ ಸ್ಥಳಕ್ಕೆ ಕರೆತಂದಿದ್ದಾನೆ. ಭಾವಾರ್ಥ: ಮೇಲ್ಕಾಣಿಸಿರುವ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 10.30.28 ಆಯ್ದುಕೊಂಡಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅನಯಾರಾಧಿತೋ ನೂನಂ. ಯಾವಾಗಲೂ ಈ ಶುಕಮುನಿಗಳು ರಾಧಾರಾಣಿ ಹೆಸರು ತಕೊಳ್ಳೋದೇ ಇಲ್ಲ, ಆದರೆ ಇದೊಂದು ಶ್ಲೋಕದಲ್ಲಿ ತಗೊಂಡಿದ್ದಾರೆ ಭಾಗವತಮಲ್ಲಿ. ರಾಧಾರಾಣಿ ಪ್ಯಾರೆಟ್, ಅವರು ಗಿಣಿ, ಅವರು ಶುಕಮುನಿ. ಸೊ ಇಲ್ಲಿ ಏನ್ ಹೇಳ್ತಾರೆ ಸಂದರ್ಭ ಅಂದ್ರೆ, ಅಲ್ಲಿ ಈ ರಾಸ ನೃತ್ಯ ನಡೆಯುವಾಗ ಅವ್ರ ಗೋಪಿಕೆಯರಿಂದ ಎಲ್ಲರನ್ನು ಬಿಟ್ಟಿಕ್ಕೆ ಕೃಷ್ಣ ಹೋಗ್ಬಿಡ್ತಾನೆ. ಯಾಕೆಂದ್ರೆ ಗೋಪಿಕೆಯರಿಗೆ, ಪ್ರತಿಯೊಬ್ಬ ಗೋಪಿಕರಿಗೆ ಏನ್ ಅನಿಸ್ತದೆ, ನನ್ನ ಜೊತೆನೆ ಕೃಷ್ಣ ಇಷ್ಟು ಚೆನ್ನಾಗಿ ಅಂದ್ರೆ ನರ್ತನ ಮಾಡ್ತಾ ಇದ್ದಾನೆ, ಓ ಕೃಷ್ಣನಿಗೆ ನಾನೇ ಪ್ರೀತಿ, ಈ ತರ ಒಂದ್ ರೀತಿ ಈ ಗರ್ವ ಬಂದ್ಬಿಡ್ತದೆ ಅಂತೆ, ಅಹಂಕಾರ. ಸೊ ಅವಾಗ ಕೃಷ್ಣ ಬಿಟ್ಟು ಹೋಗ್ಬಿಡ್ತಾನೆ. ರಾಸ ನೃತ್ಯ ಎಲ್ಲಿ ಹೋಗಿರ್ತಾನೆ ಅಂತ ಇವ್ರು ಯೋಚನೆ ಮಾಡ್ತಾರೆ. ಅವನು ಕೃಷ್ಣ ರಾಧಾರಾಣಿಯಿಂದ ಪೂಜಿಸಲ್ಪಟ್ಟಿದ್ದಾನೆ. ಸೊ ಅವ್ರು ರಾಧಾರಾಣಿಯಿಂದ ಅವನು ಸಂತುಷ್ಟನಾಗಿದ್ದಾನೆ. ಅದಕ್ಕಾಗಿ ಗೋಪಿಯರು ಏನ್ ಹೇಳ್ತಾರೆ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಆಕೆ ಕರ್ಕೊಂಡು ಏಕಾಂತ ಸ್ಥಳಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕು, ಕೃಷ್ಣ ಆಕೆಯಿಂದ ಪೂಜಿಸಲ್ಪಟ್ಟಿದ್ದಾನೆ. ಹೇಗೆ ಪೂಜಿಸಲ್ಪಟ್ಟಿದ್ದಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಆ ಭಗವಂತನ ಇಚ್ಛೆ ಎಲ್ಲವನ್ನೂ ಪೂರ್ತಿ ಮಾಡ್ತಾಳೆ. ತುಂಬಾ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಎಲ್ಲ ಇಚ್ಛೆಗಳನ್ನು ಅರಿತು ಅವಳು ಅದನ್ನು ಪೂರೈಸ್ತಾಳೆ. ಹಾಗಾಗಿ ಅವಳು ಭಗವಂತನ ಆರಾಧನೆ ಮಾಡ್ತಾನೆ. ಇದರಿಂದ ಕೃಷ್ಣ ಸಂತುಷ್ಟನಾಗಿದ್ದಾನೆ. ಅಂದ್ರೆ ಕೃಷ್ಣ ಅವಳಿಂದ, ಅವಳ ಒಂದು ಆರಾಧನೆಗೆ ಸುಪ್ರೀತನಾಗಿದ್ದಾನೆ. ಅದಕ್ಕೆ ಅವಳನ್ನು ಕರ್ಕೊಂಡು ಏಕಾಂತ ಸ್ಥಳಕ್ಕೆ ಹೋಗಿದ್ದಾನೆ ಅಂತ. ಹಾಗಾಗಿ ನಾವಿಲ್ಲಿ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಭಗವಂತನನ್ನು ಹೇಗೆ ಸುಪ್ರೀತಿಗೊಳಿಸೋದು? ಹರೇ ಕೃಷ್ಣ. ಅನನ್ಯ ಭಕ್ತಿಯಿಂದ ಭಗವಂತನನ್ನ ಸುಪ್ರೀತಿಗೊಳಿಸ್ಬೇಕಲ್ವಾ? ಅದು ನಮ್ಮ ಜೀವನದ ಒಂದು ಮುಖ್ಯ ಗುರಿ, ಮಾನವ ಜೀವನದ ಗುರಿ ಅಲ್ವಾ? ಕೃಷ್ಣ ಒಮ್ಮೆ ಸಂತೋಷವಾಗಿ ನಕ್ಕು ಬಿಟ್ರೆ ಸಾಕಂತ ನಮ್ಮ ಜೀವನ ಸಾರ್ಥಕ ಅಂತೆ. ಈ ಮನುಷ್ಯ ಜೀವನ ಸಿಕ್ಕೋದು ಬಹಳ ಕಷ್ಟ ಅಲ್ವಾ? 84 ಲಕ್ಷ ಯೋನಿ ದಾಟಿ ಮನುಷ್ಯ ಜನ್ಮ ಬಂದಿದೆ. ಸೊ ಆ ಮನುಷ್ಯ ಜನ್ಮ ಬಂದಾಗ ನಾವು ಭಗವಂತನನ್ನು ಸುಪ್ರೀತಿಗೊಳಿಸ್ಬೇಕು. ಅದಕ್ಕೆ ನಾವು ಭಕ್ತಿ ಮಾರ್ಗದಲ್ಲಿ ನಾವು ಭಗವಂತನ ಸೇವೆ ಮಾಡಬೇಕು. ಭಗವಂತ ಹೇಳಿದ ಉಪದೇಶಗಳನ್ನ ಅನುಸರಿಸಬೇಕು. ಭಗವಂತನ ಇಚ್ಛೆ ಏನಿದೆ ಅಂತ ತಿಳ್ಕೊಂಡು ಅದನ್ನು ನಾವು ಮಾಡಬೇಕು.
ಸೊ ಇದನ್ನ ಇಲ್ಲಿ ರಾಧಾರಾಣಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾಳೆ. ಸೊ ಅದೆಲ್ಲ ರಾಧಾರಾಣಿ ನಮ್ ಪ್ರಾಕ್ಟಿಕಲಿ ಮಾಡ್ತಾ ಇದ್ದಾಳೆ. ಸೊ ಅದನ್ನ ತಿಳ್ಕೊಂಡು ನಾವು ಕೂಡ ದಾಸದಾಸಿಯರಾಗಿ ಆ ರೀತಿ ಮಾಡಬೇಕು. ದೇವೋತ್ತಮ ಪರಮಪುರುಷ ಸುಪ್ರೀತನಾಗಿದ್ದಾನೆ, ಸಂತುಷ್ಟನಾಗಿದ್ದಾನೆ. ಸೊ ಹಾಗಾಗಿ ಪ್ರತಿ ದಿವಸ ನಾವು ಏನ್ ಮಾಡ್ತೇವೆ, ನಾವು ಹೇಗೆ ಭಗವಂತನನ್ನು ಸುಪ್ರೀತಿಗೊಳಿಸ್ಲಿಕ್ಕೆ ಸಾಧ್ಯ, ಇದನ್ನ ನಾವು ಕ್ಷಣ ಕ್ಷಣಕ್ಕೂ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ಬೇಕು. ಅದು ನಮ್ಗೆ ಏನಾಗುತ್ತೆ, ಭೌತಿಕದಲ್ಲಿ ಎಷ್ಟೋ ಜನ್ಮದಲ್ಲಿ ನಾವು ಈ ಭೌತಿಕದಲ್ಲಿ ನಾವು ಉಳ್ಕೊಂಡ್ಬಿಟ್ಟಿದ್ದೇವಲ್ವಾ, ಹಾಗಾಗಿ ಕೃಷ್ಣನನ್ನ ನಾವು ಮರೆತಿದ್ದೇವೆ. ಹಾಗಾಗಿ ನಾವೀಗ ಕೃಷ್ಣನನ್ನು ನೆನಪಿಸಿಕೊಳ್ಳಬೇಕು. ಹೇಗೆ? ಕೃಷ್ಣನ ಶ್ರವಣ ಕೀರ್ತನ, ಈ ಎಲ್ಲ ನವವಿಧ ಭಕ್ತಿಯಲ್ಲಿ ಶ್ರವಣ ಕೀರ್ತನ ಸ್ಮರಣ ಇವು ಮೂರು ಬಹಳ ಮುಖ್ಯವಾದದ್ದು. ಆಮೇಲೆ ಅರ್ಚನಾ ವಂದನ, ಪಾದ ಸೇವೆ, ಭಗವಂತನ ಸೇವೆ. ಹೇಗೆ? ಆ ವೈಷ್ಣವ ಭಕ್ತರ ಮುಖಾಂತರ ನಾವು ಭಗವಂತನ ಸೇವೆ ಮಾಡಬೇಕು. ಅಂದರೆ ಆ ಮಾರ್ಗದರ್ಶನ, ಗುರುವಿನ ಮಾರ್ಗದರ್ಶನದಲ್ಲಿ ಈ ರೀತಿಯಾಗಿ ಭಗವಂತನಿಗೆ ಹೇಗೆ ನಾವು ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯ, ಅದೇ ನಮ್ಮ ಜೀವನದ ಗುರಿಯಾಗಿರ್ಬೇಕು ಅಂತ ನಾವೀಗ ಇದೆಲ್ಲ ಈ ತರವಾದ ಒಂದು ಸಂದೇಶಗಳನ್ನ ನಾವು ಈ ಚೈತನ್ಯ ಚರಿತಾಮೃತದಿಂದ ತಿಳ್ಕೊಳ್ಬೇಕು. ರಾಧಾರಾಣಿ ಹೇಗೆ ಭಗವಂತನಿಗೆ ಸಂತೋಷ ಕೊಡ್ತಾಳೆ, ಯಾವಾಗಲೂ ಕೃಷ್ಣನನ್ನೇ ನೆನಪಿಸ್ತಾಳೆ ಅಲ್ವಾ. ಆ ಸ್ಥಿತಿಗೆ ನಾವು ಹೋಗ್ಬೇಕಂತ ನಮಗೆ ಚೈತನ್ಯ ಮಹಾಪ್ರಭುಗಳು ಇದನ್ನ ಈ ತರ ಎಲ್ಲ ಆ ಲೀಲೆ ಈ ಚೈತನ್ಯ ಚರಿತಾಮೃತದಲ್ಲಿ ಅದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕಾಗೆ ಅವಳು ಹೇಗೆ ಸಂತುಷ್ಟಿಗೊಳಿಸ್ತಾಳೆ, ಅವಳು ಹೇಗೆ ಸಂತೋಷವಾಗಿರ್ತಾಳೆ ಅದನ್ನು ನೋಡ್ಲಿಕ್ಕೆ ರಾಧಾರಾಣಿಯ ಭಾವದಲ್ಲಿ ರಾಧಾರಾಣಿಯ ಬಣ್ಣ ತೆಗೆದುಕೊಂಡು ಆ ಕೃಷ್ಣನೇ ಸ್ವತಃ ಬಂದಿದ್ದಾನೆ. ಶ್ಲೋಕ 89 ಓದೋಣ. ಅತಯೇವ ಸರ್ವ ಪೂಜ್ಯ ಪರಮ ದೇವತಾ ಸರ್ವ ಪಾಲಿಕಾ ಸರ್ವ ಜಗತೇರ ಮಾತಾ. ಹರೇ ಕೃಷ್ಣ. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಯಾರಾದ್ರೂ ಓದ್ಬೇಕಾದವ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಅನುಕೂಲ ಆಗತ್ತೆ ನಂಗೆ ಕರೀಲಿಕ್ಕೆ. ಹರೇ ಕೃಷ್ಣ. ಸರ್ವ ಪೂಜಾ ಪರಮ ದೇವತಾ ಸರ್ವ ಪಾಲಿಕಾ ಸರ್ವ ಜಗತೇರ ಮಾತಾ. ಅತಯೇವ ಆದ್ದರಿಂದ ಸರ್ವ ಪೂಜ್ಯ ಎಲ್ಲರೂ ಪೂಜಿಸಬಹುದಾದ, ಪರಮ ಸಾಟಿ ಇಲ್ಲದ ದೇವತೆ ಸರ್ವಪಾಲಿಕ ಎಲ್ಲರನ್ನೂ ಕಾಪಾಡಬಲ್ಲ, ಶ್ರೀ ಸರ್ವ ಜಗತ್ತೇಯ ಸಕಲ ಬ್ರಹ್ಮಾಂಡಗಳ ಪೈಕಿ ಮಾತಾ ತಾಯಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ರಾಧೆಯು ಪರಮ ದೇವತೆ, ಆಕೆ ಎಲ್ಲರಿಗೂ ಪೂಜಾ ಅರ್ಹಳು, ಎಲ್ಲರನ್ನೂ ರಕ್ಷಿಸುವವಳು ಅವಳೇ. ಅಷ್ಟೇ ಅಲ್ಲ, ಆಕೆಯು ಇಡೀ ಬ್ರಹ್ಮಾಂಡದ ಮಾತೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕಿ ಜೈ. ಇದು ಶ್ರೀಮತಿ ರಾಧಾರಾಣಿಯ ಸ್ಥಾನ ಯಾವುದು ಅಂತ ನಮ್ಗೆ ಈ ಚೈತನ್ಯ ಚರಿತಾಮೃತ ಈ ಶ್ಲೋಕದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಇದನ್ನ ಚೈತನ್ಯ ಚರಿತಾಮೃತ ಬರೆದ ಅವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ರಾಧಾರಾಣಿ ಯಾರು? ಅವಳು ಪರಮ ದೇವತೆ. ಪರಮ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ದೇವತೆ. ಮತ್ತೆ ಅವಳು ನಮ್ಮ ಬ್ರಹ್ಮಾಂಡದ ಮಾತೆಯಂತೆ. ಎಲ್ಲ ಈ ಒಂದು ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಎಲ್ಲ ಇದೆಯಲ್ಲ, ಎಲ್ಲದರದ್ದು ಮಾತೆ, ತಾಯಿ ಅಲ್ವಾ. ನಮ್ಗೆ ತಾಯಿ ಮುಖ್ಯ ಅಲ್ವಾ. ಹರೇ ಕೃಷ್ಣ. ಹೌದು ಮಾತೆ. ನೋಡಿ, ನಮ್ಮನ್ನ ರಕ್ಷಿಸುವವಳು ಅವಳೇ. ಇದನ್ನ ನಾವು ಚೆನ್ನಾಗಿ ನೆನಪಿಟ್ಬೇಕು. ತಾಯಿ ಅಲ್ವಾ, ಮಕ್ಕಳನ್ನ ರಕ್ಷಣೆ ಮಾಡ್ತಾಳೆ ಅಲ್ವಾ. ಆದ್ದರಿಂದ ಎಲ್ಲರಿಗೂ ಪರಮ ದೇವತೆ, ಶ್ರೇಷ್ಠ ದೇವತೆ, ಪೂಜಾರ್ಹಳು. ಸೊ ಅದಕ್ಕೆ ನಾವು ಅವಳಿಗೆ ಆರಾಧನೆ ಮಾಡ್ಬೇಕು. ಅವಳ ಪಾದಗಳಲ್ಲಿ ನಾವು ಆಶ್ರಯ ತೆಗೆದುಕೊಳ್ಬೇಕು. ತಾಯಿ ಅಲ್ವಾ, ತಾಯಿ ಹತ್ರ ಮಗು ಆಶ್ರಯ ತಗೊಳುತ್ತೆ ಅಲ್ವಾ. ಹೌದು ಮಾತಾಜಿ. ಆದ್ದರಿಂದ ನಾವು ಯಾವಾಗಲೂ ರಾಧಾರಾಣಿ ಆಶ್ರಯವನ್ನ ತಗೋಬೇಕು. ರಾಧಾರಾಣಿ ನಮಗೆ ಕೃಷ್ಣನ ಜೊತೆ ಕೃಷ್ಣನ ಜೊತೆ ಹೋಗ್ಲಿಕ್ಕೆ ದಾರಿ ಮಾಡ್ಕೊಡ್ತಾಳೆ. ಹೇಳ್ತಾಳಂತೆ ಅವಳು ಯಾವಾಗ್ಲೂ, ನೋಡು ಕೃಷ್ಣ, ನಿನ್ನ ಅತ್ಯಂತ ಒಳ್ಳೆ ಭಕ್ತರು ಬಂದ್ರು ನೋಡು, ತಗೋ. ಸೊ ರಾಧಾರಾಣಿ ಹತ್ರ ನಾವು ಆಶ್ರಯ ತೆಗೆದುಕೊಂಡ್ರೆ ಅವಳು ನಮ್ಮ ಕೃಷ್ಣನ ಹತ್ರ ತಲುಪಿಸ್ತಾಳೆ. ಯಾಕಂದ್ರೆ ಕೃಷ್ಣ ನಮ್ಮ ತಂದೆ ಅಲ್ವಾ, ತಂದೆ ಹತ್ರ ತಾಯಿ ಕೊಡ್ತಾಳೆ ಅಲ್ವಾ, ಕರ್ಕೊಂಡು ಹೋಗ್ತಾಳೆ. ಸಣ್ಣ ಮಗು ನಮ್ಮನ್ನ ತಾಯಿ ತಂದೆ ಹತ್ರ ಕೊಡ್ತಾಳೆ ಹಾಗೆ ಅಲ್ವಾ. ಸೊ ಹಾಗಾಗಿ ನಮ್ಮ ಇಡೀ ಎಲ್ಲ ಜೀವಿಗಳ ತಾಯಿ, ಬ್ರಹ್ಮಾಂಡದ ಮಾತೆ ಅವಳು ಅಲ್ವಾ. ಸೊ ಇದ್ರ ತಿಳ್ಕೊಂಡ್ರೆ ಒಂಥರ ನಮ್ಗೆ ರೋಮಾಂಚನ ಆಗತ್ತೆ ಅಲ್ವಾ ಈ ಒಂದು. ಆದ್ದರಿಂದ ನಾವು ದಿನನಿತ್ಯ ರಾಧಾರಾಣಿ ಮತ್ತೆ ಶ್ರೀಮತಿ ರಾಧಾರಾಣಿ ಜೊತೆ ಕೃಷ್ಣ ಅವರ ಆರಾಧನೆ, ಅದನ್ನ ನಾವು ಮಂಗಳಾರತಿ ನಿತ್ಯ ಅದನ್ನ ನಾವು ಅಟೆಂಡ್ ಮಾಡ್ಬೇಕು ನಿತ್ಯ
ಆಯ್ತಾ. ಅವ್ರು ಹೇಗೆ ಪೂಜಿಸಲ್ಪಡ್ತಾರೆ, ಎಷ್ಟೋ ಸಾರಿ ನಾವು ಬೆಳಗ್ಗೆ ಮುಂಚೆ ತೆಗೆದ್ರೆ ಅವರ ಅನುಗ್ರಹ ನಮಗೆ ಸಿಕ್ಕುತ್ತೆ ಅಲ್ವಾ. ರಾಧಾರಾಣಿ ಮತ್ತು ಕೃಷ್ಣನ ಅನುಗ್ರಹ ಬೇಕು ಅಲ್ವಾ ನಮಗೆ. ಹೌದು ಮಾತಾಜಿ. ಅದಕ್ಕೆ ನಾವು ನೋಡ್ಬೇಕು, ಮಂಗಳಾರತಿಗೆ ಅಟೆಂಡ್ ಆಗ್ಬೇಕು ಪ್ರತಿನಿತ್ಯ. ಚೈತನ್ಯ ಚರಿತಾಮೃತ ಅದು ಆದಿಲೀಲಾ ಅಧ್ಯಾಯ 4 ಶ್ಲೋಕ 90 ನೋಡೋಣ. ಸರ್ವಲಕ್ಷ್ಮಿ ಶಬ್ದ ಪೂರ್ವೆ ಕರಿಯಾಚಿ ವ್ಯಾಖ್ಯಾನ, ಸರ್ವಲಕ್ಷ್ಮಿ ಗಣೇರ ತೀನೋನ ಅಧಿಷ್ಠಾನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಡಿ. ಓದಿ. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಮ್ಗೆ ಕರೀಲಿಕ್ಕೆ ಸರಿಯಾಗುತ್ತೆ ಅಂತ ಹೇಳಿದೆ. ಮಾಡಲ್ಲ ನೀವು, ಓದ್ಲಾ ಅಂತ ಎಲ್ಲರೂ ಒಟ್ಟಿಗೆ ಕೇಳ್ತೀರಿ. ಹರೇ ಕೃಷ್ಣ. ಓದಿ ನೋಡಿ, ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ 3 ಜನ. 1 ನಿಮಿಷ. ಮಂಜುಳಾ ಓದ್ಲಾ ಮಾತಾಜಿ? ಮಂಜುಳಾ ಓದಿ, ಮತ್ತೆ ಹ್ಯಾಂಡ್ ರೈಸ್ ಮಾಡಿದವರಿಗೆ ಅವಕಾಶ. ಓದಿ ಮಾತಾಜಿ. ಸರ್ವಲಕ್ಷ್ಮಿ ಶಬ್ದ ಪೂರ್ವೆ ಕರಿಯಾಚಿ ವ್ಯಾಖ್ಯಾನ, ಸರ್ವಲಕ್ಷ್ಮಿ ಗಣೇರ ತಿಂಹೋ ಹನ ಅಧಿಷ್ಠಾನ. ಸರ್ವಲಕ್ಷ್ಮಿ ಶಬ್ದ, ಸರ್ವಲಕ್ಷ್ಮಿ ಎನ್ನುವ ಶಬ್ದ, ಸರ್ವಲಕ್ಷ್ಮಿ ಶಬ್ದ, ಸರ್ವಲಕ್ಷ್ಮಿ ಎನ್ನುವ ಶಬ್ದ ಪೂರ್ವೆ ಹಿಂದೆ, ಕರಿಯಾಚಿ ಮಾಡಿದ್ದೇನೆ, ವ್ಯಾಖ್ಯಾನ ವಿವರಣೆ, ಸರ್ವಲಕ್ಷ್ಮಿ ಗಣೇರ ಐಶ್ವರ್ಯ ಲಕ್ಷ್ಮಿಯರಲ್ಲೆಲ್ಲ ತಿನ್ಹೋ ಆಕೆಯು ಹನ ಆಗಿದ್ದಾಳೆ, ಅಧಿಷ್ಠಾನ ಧಾಮ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸರ್ವಲಕ್ಷ್ಮಿ ಎನ್ನುವ ಶಬ್ದದ ಅರ್ಥವನ್ನು ನಾನು ಈಗಾಗಲೇ ವಿವರಿಸಿದ್ದೇನೆ. ರಾಧೆಯು ಎಲ್ಲ ಐಶ್ವರ್ಯ ಲಕ್ಷ್ಮಿಯರ ಮೂಲ ಸ್ಥಾನ. ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಅಂದ್ರೆ ರಾಧಾರಾಣಿಯನ್ನು ಸರ್ವಲಕ್ಷ್ಮಿ ಅಂತ ಕರೀತಾರೆ. ಸರ್ವಲಕ್ಷ್ಮಿ ಅಂದ್ರೆ ಎಲ್ಲ ಲಕ್ಷ್ಮಿಯರ ಮೂಲ. ಅಂದ್ರೆ ರಾಧಾರಾಣಿ ಆದಿಲಕ್ಷ್ಮಿ ಅಲ್ವಾ. ವೈಕುಂಠದಲ್ಲಿ ಅನೇಕ ಲಕ್ಷ್ಮಿಯರಿದ್ದಾರೆ ಅಲ್ವಾ. ಅವರೆಲ್ಲರಿಗೂ ಮೂಲ ಯಾರು? ರಾಧಾರಾಣಿ. ಅದಕ್ಕೆ ಅವಳು ಆದಿಲಕ್ಷ್ಮಿ. ಅದಕ್ಕೆ ಅವಳಿಗೆ ಸರ್ವಲಕ್ಷ್ಮಿ ಅಂತ ಕರೀತಾರೆ. ಶ್ಲೋಕ 91 ನೋಡೋಣ. ಕಿಂವಾ ಸರ್ವಲಕ್ಷ್ಮಿ ಕೃಷ್ಣೇರ ಷಡ್ವಿಧ ಐಶ್ವರ್ಯ, ತಾನ್ರ ಅಧಿಷ್ಠಾತ್ರಿ ಶಕ್ತಿ ಸರ್ವಶಕ್ತಿ ವರ್ಯ. ಹರೇ ಕೃಷ್ಣ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಶ್ಲೋಕ 91. ಕಿಂವಾ ಸರ್ವಲಕ್ಷ್ಮಿ ಕೃಷ್ಣೇರ ಷಡ್ವಿಧ ಐಶ್ವರ್ಯ, ತಾನ್ರ ಅಧಿಷ್ಠಾತ್ರಿ ಶಕ್ತಿ ಸರ್ವೇ ಶಕ್ತಿ ವರ್ಯ. ಕಿಂವಾ ಅಥವಾ ಸರ್ವಲಕ್ಷ್ಮಿ ಎನ್ನುವ ಶಬ್ದವು ಕೃಷ್ಣೇರ ಭಗವಾನ್ ಕೃಷ್ಣನ ಷಟ್ ವಿಧ 6 ತೆರೆನ ಐಶ್ವರ್ಯ ಭಾಗಗಳನ್ನು, ತಾನ್ರ ಅವನ ಅಧಿಷ್ಠಾತ್ರಿ ಪ್ರಮುಖ ಶಕ್ತಿ ಬಲ ಸರ್ವಶಕ್ತಿ ಶಕ್ತಿಗಳಲ್ಲೆಲ್ಲ ವರ್ಯ ಅತ್ಯಂತ ಮೇಲಾದದ್ದು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅಥವಾ ಸರ್ವಲಕ್ಷ್ಮಿ ಎನ್ನುವ ಹೆಸರು ಕೃಷ್ಣನ ಷಡೈಶ್ವರ್ಯಗಳನ್ನು ಪ್ರತಿನಿಧಿಸುತ್ತದೆ ಎಂಬುದರ ಸೂಚನೆಯಾಗಿದೆ. ಆದ್ರಿಂದ ಆಕೆ ಭಗವಾನ್ ಕೃಷ್ಣನ ಪರಮಶಕ್ತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪ್ರಭುಪಾದಕಿ ಜೈ. ಸೊ ಕೃಷ್ಣನಿಗೆ ಷಡೈಶ್ವರ್ಯಗಳಿದೆ. ಇದನ್ನ ನಾವು ಕೇಳಿದ್ದೇವೆ ಅಲ್ವಾ. ಹರೇ ಕೃಷ್ಣ. ಭಗವದ್ಗೀತೆಯ ಲೆವೆಲ್ 1 ತರಗತಿಯಿಂದನೂ ಕೇಳ್ತಾನೆ ಇದ್ದೇವೆ. 6 ಐಶ್ವರ್ಯಗಳ ನಿಧಿ ಭಗವಂತ ಕೃಷ್ಣ ಭಗವಾನ್. ಸೊ ಆ ಐಶ್ವರ್ಯಗಳು ಸರ್ವಲಕ್ಷ್ಮಿ, ಆ ಲಕ್ಷ್ಮೀಪತಿ ಕೃಷ್ಣ ಅಲ್ವಾ. ಸೊ ಹಾಗಾಗಿ ಸರ್ವಲಕ್ಷ್ಮಿ ಹೇಳೋದು ಕೃಷ್ಣನ ಷಡೈಶ್ವರ್ಯಗಳನ್ನು ಪ್ರತಿನಿಧಿಸುತ್ತದೆ. ಆ ಷಡೈಶ್ವರ್ಯಗಳೆಲ್ಲವೂ ಆ ಲಕ್ಷ್ಮಿ. ಸೊ ಆದ್ದರಿಂದ ಆಕೆ ಭಗವಾನ್ ಕೃಷ್ಣನ ಪರಮಶಕ್ತಿ, ಶ್ರೇಷ್ಠವಾದ ಶಕ್ತಿಯವಳು. ಭಗವಂತನ ಶಕ್ತಿ. ಕೃಷ್ಣ ಶಕ್ತಿಮಾನೋ, ಅವನ ಶಕ್ತಿ. ಸೊ ಆದ್ದರಿಂದ ಸರ್ವಲಕ್ಷ್ಮಿ ಅಂದ್ರೆ ಅದು ಕೃಷ್ಣನ ಷಡೈಶ್ವರ್ಯ ಸಂಪತ್ತನ್ನ ಸೂಚಿಸುತ್ತದೆ. 92ನೇ ಶ್ಲೋಕ ನೋಡೋಣ. ಸರ್ವ ಸೌಂದರ್ಯ ಕಾಂತಿ ವೈಸಯೇ ಯಾಂಘಾತೆ, ಸರ್ವಲಕ್ಷ್ಮಿ ಗಣೇರ ಶೋಭಾ ಹಯಾಯನ ಹೈತೆ. ಹರೇ ಕೃಷ್ಣ. ವಿವೋ Y36 ಯಾರು ಓದಿ ಮಾತಾಜಿ. ಮಾತಾಜಿ ನಾ ಓದಿದೆ, ಮತ್ತೆ ಓದ್ಲಾ? ಓದಿದ್ದಾರೆ. ದಯಾನ್ವಿತ ಮಾತಾಜಿ ಓದಿಲ್ಲ ಕಾಣುತ್ತೆ. ಅವ್ರು ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್.
सर्वे सौन्दर्यकाने वैशारे याचहते सर्वलक्ष्मी घनेर शोभा हये ಹೈತೆ. ಪದದ ಅರ್ಥ ಸೌಂದರ್ಯದ ಪರಿಭಾವಗಳೆಲ್ಲ ಪರಿಭೇದಗಳೆಲ್ಲ ಕಾಂತೆ ವೈಭವತೆಯು ಭವ್ಯತೆಯು ವೈಸಾಹೆ ಹೊಂದಿಕೊಳ್ಳುತ್ತದೆ. ಯಾಚ್ ಹತೆ ಯಾರಲ್ಲಿ, ಸರ್ವಲಕ್ಷ್ಮಿ ಗಣೇರ ಐಶ್ವರ್ಯ ಲಕ್ಷ್ಮಿಯ ಯಾರಲ್ಲ ಐಶ್ವರ್ಯ ಲಕ್ಷ್ಮಿಯರಲ್ಲೆಲ್ಲ ಶೋಭಾ ವೈಭವ ಹಾಯೇ ಇದೆ. ಯಜ್ ಹಾಯೇ ಹೈತೆ ಯಾರಿಗೆ. ಅನುವಾದ: ಸಮಸ್ತ ಸೌಂದರ್ಯ ಹಾಗೂ ಕಾಂತಿಯು ಸರ್ವಲಕ್ಷ್ಮಿಯರಲ್ಲಿ ಮೇಲೇರಿಸಿವೆ ಎಂಬುದನ್ನು ಸರ್ವಕಾಂತಿ ಎನ್ನುವ ಶಬ್ದವು ಸೂಚಿಸುತ್ತದೆ. ಎಲ್ಲಾ ಲಕ್ಷ್ಮಿಯರು ತಮ್ಮ ಸೌಂದರ್ಯವನ್ನು ಆಕೆಯಿಂದಲೇ ಪಡೆಯುತ್ತಾರೆ. ಹರೇ ಕೃಷ್ಣ. ಶೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಸರ್ವಕಾಂತಿ ಅಂತ ಹೇಳೋದು, ಅವಳು ಇಡೀ ಸಮಸ್ತ ಸೌಂದರ್ಯ ಅಂತ ಹೇಳೋದು ಏನಿದೆ ಅದು ಎಲ್ಲವೂ, ಮತ್ತೆ ಎಲ್ಲ ಕಾಂತಿ ಒಂಥರ ಹೊಳಪು, ಅದು ಎಲ್ಲವೂ ಈ ರಾಧಾರಾಣಿಯಿಂದ ಬರ್ತದೆ ಅಂತೆ. ಎಲ್ಲ ಲಕ್ಷ್ಮಿಯರು ನೋಡಿ, ಎಲ್ಲ ಲಕ್ಷ್ಮಿಯರು ತುಂಬಾ ಸುಂದರವಾಗಿರ್ತಾರೆ, ತುಂಬಾ ಕಾಂತಿಯುತರಾಗಿರ್ತಾರೆ. ಅವರಿಗೆ ಎಲ್ಲಿಂದ ಬಂತು ಆ ಕಾಂತಿ, ಆ ಸೌಂದರ್ಯ? ಹರೇ ಕೃಷ್ಣ. ರಾಧಾರಾಣಿಯಿಂದ ಪಡ್ಕೊಳ್ತಾರೆ. ಇದು ಬಹಳ ಮುಖ್ಯದಂದ್ರೆ, ರಾಧಾರಾಣಿಯಲ್ಲಿ ಸೌಂದರ್ಯ ಮತ್ತೆ ಆ ಕಾಂತಿ, ಅದರ ಭಂಡಾರ ಅವಳು, ಅದರಿಂದ ಲಕ್ಷ್ಮಿಯರು ಪಡ್ಕೊಳ್ತಾರೆ. ಕೊನೆಯ ಒಂದು ಶ್ಲೋಕವನ್ನು ಓದೋಣ. 93 ಶ್ಲೋಕ. ಕಿಂವಾ ಕಾಂತಿ ಶಬ್ದೇ ಕೃಷ್ಣೇರ ಸಬಾಯಿಚ ಕಹೇ ಕೃಷ್ಣೇರ ಸಕಲ ವಾಂಚ ರಾಧಾತೆ ಈ ರಹೇ. ಹರೇ ಕೃಷ್ಣ. ಯಾರು ಓದುವ ಮಾತಾಜಿ ನಾನು ಓದಿಲ್ಲ. ಯಾರು ಓದಿಲ್ಲ ಓದಿ. ಹರೇ ಕೃಷ್ಣ. ಕಿಂವಾ ಕಾಂತಿ ಶಬ್ದೇ ಕೃಷ್ಣೇರ ಸಬಾ ಇಚ್ಛಾ ಕಹೇ ಕೃಷ್ಣೇರ ಸಕಲ ವಾಂಚ ರಾಧಾತೆ ಹಿ ರಹೇ. ಹರೇ ಕೃಷ್ಣ. ಕಾಂತೆ ಶಬ್ದೇ, ಕಾಂತಿ ಎನ್ನುವ ಶಬ್ದದಿಂದ, ಕೃಷ್ಣೇರ ಭಗವಾನ್ ಕೃಷ್ಣನ, ಸಭಾ ಎಲ್ಲ ಇಚ್ಛಾ ಅಪೇಕ್ಷೆಗಳು, ಕಹೆ ಹೇಳುತ್ತಾರೆ, ಕೃಷ್ಣೇರ ಭಗವಾನ್ ಕೃಷ್ಣನ ಸಕಲ ಎಲ್ಲ ವಾಂಛಾ ಅಪೇಕ್ಷೆಗಳು ರಾಧಾತೇಯಿ ಶ್ರೀಮತಿ ರಾಧಾರಾಣಿಯಲ್ಲಿ ರಹೆ ಇರುತ್ತವೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕಾಂತಿ ಎನ್ನುವ ಶಬ್ದಕ್ಕೆ ಕೃಷ್ಣನ ಎಲ್ಲ ಅಪೇಕ್ಷೆಗಳು ಎಂದು ಅರ್ಥ ಹೇಳಬಹುದು. ಕೃಷ್ಣನ ಎಲ್ಲ ಅಪೇಕ್ಷೆಗಳು ರಾಧಾರಾಣಿಯಲ್ಲಿ ವಿರಮಿಸಿವೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಕಾಂತಿ ಅಂದ್ರೆ ಕೃಷ್ಣನ ಎಲ್ಲ ಅಪೇಕ್ಷೆಗಳು ಅಂತ ಅರ್ಥ. ಸರ್ವಕಾಂತಿ ಅಂತ ಕರೀತಾರೆ ರಾಧಾರಾಣಿಗೆ. ಯಾಕೆಂದ್ರೆ ಕೃಷ್ಣನ ಎಲ್ಲ ಅಪೇಕ್ಷೆಗಳು ರಾಧಾರಾಣಿಗೆ ಗೊತ್ತಾಗತ್ತೆ, ಅವಳು ಮಾಡ್ತಾಳೆ. ಸೊ ಹಾಗಾಗಿ ಅದಕ್ಕೆ ಸರ್ವಕಾಂತಿ ಅಂತ ಹೇಳ್ತಾರೆ. ಇವತ್ತು ನಾವು ಏನನ್ನ ನೋಡಿದ್ದೇವೆ, ಕಲಿತಿದ್ದೇವೆ ನೋಡೋಣ. 81ರಿಂದ ನಾವು ನೋಡಿದ್ದೇವೆ. ಸೊ 81ರಲ್ಲಿ ಏನ್ ಹೇಳ್ತಾರೆ? ರಾಧಾರಾಣಿ, ವ್ರಜದ ರಾಣಿಯರಲ್ಲಿ ಅನೇಕ ಗುಂಪುಗಳಿರ್ತಾರೆ. ಆ ಗುಂಪುಗಳಲ್ಲಿ ಆ ರಾಣಿಯರು ಪ್ರತ್ಯೇಕ ಗುಂಪಲ್ಲಿ ಬೇರೆ ಬೇರೆ ರಸಗಳು ಮಾಡ್ತಾರೆ. ರಸಗಳನ್ನ ವಿನಿಮಯ ಮಾಡ್ತಾರೆ ಭಗವಂತನ ಜೊತೆ. ಬೇರೆ ಬೇರೆ ಭಾವ ಹೊಂದಿರ್ತಾರೆ. ಹೀಗಾಗಿ ಅನೇಕ ರಸಗಳು, ಅನೇಕ ಭಾವಗಳಿಂದ ಕೃಷ್ಣನನ್ನು ಅವರು ಸಂತೋಷ ಪಡಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ರಾಧಾರಾಣಿ ಗೋಪಿಕೆಯರು ಬೇರೆ ಬೇರೆ ಅಲ್ಲ. ರಾಧಾರಾಣಿ ಗೋಪಿಕೆಯರು, ರಾಧಾರಾಣಿಯ ಆ ಒಂದು ವಿಸ್ತರಣೆ. ಮತ್ತೆ ಕೃಷ್ಣ ಮತ್ತು ರಾಧಾರಾಣಿ ಬೇರೆ ಅಲ್ಲ. ಕೃಷ್ಣ ರಾಧಾರಾಣಿ ಒಂದೇ ಆತ್ಮ, ಎರಡು ದೇಹ. ಸೊ ಹಾಗಾಗಿ ಇದು ನಾವು ಮೊದಲು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದು 10ನೇ ಸ್ಕಂದ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ರಾಧಾರಾಣಿ ಮತ್ತು ಗೋಪಿಕೆಯರು ಭಗವಂತನಿಗೆ ಹೇಗೆ ಆನಂದವನ್ನು ಕೊಡ್ತಾರೆ, ಇದಕ್ಕೆ ನಮಗೆ ಅಂದ್ರೆ ಅರ್ಥ ಆಗ್ಲಿಕ್ಕೆ ಇದು ಅನುಕೂಲ ಆಗತ್ತೆ. ಅಂದ್ರೆ ಅನೇಕ ಈ ಗೋಪಿಕೆಯರು ಇರೋದ್ರಿಂದ ರಾಧಾರಾಣಿ ಅನೇಕ ಗೋಪಿಕೆಯರಾಗಿ ವಿಸ್ತಾರ ಮಾಡಿಕೊಂಡು ವಿವಿಧ ರಸಗಳಲ್ಲಿ ಭಗವಂತನಿಗೆ ಆನಂದವನ್ನ ಕೊಡ್ತಾಳೆ.
ಮತ್ತೆ ರಾಧಾರಾಣಿಗೆ ಅನೇಕ ಹೆಸರುಗಳಿವೆ. ಗೋವಿಂದ ನಂದಿನಿ ಹೇಳ್ತಾರೆ, ಗೋವಿಂದ ಮೋಹಿನಿ ಹೇಳ್ತಾರೆ, ಮತ್ತೆ ಸರ್ವಕಾಂತ ಶಿರೋಮಣಿ ಅಂತ ಹೇಳ್ತಾರೆ. ಮತ್ತೆ ಅವಳಿಗೆ ಕೃಷ್ಣಮಯಿ ಅಂತ ಕರೀತಾರೆ, ರಾಧಾರಾಣಿ ಅಂತ ಕರೀತಾರೆ, ಸರ್ವಲಕ್ಷ್ಮಿ ಅಂತ ಕರೀತಾರೆ, ಸರ್ವಕಾಂತಿ ಅಂತ ಕರೀತಾರೆ. ಹೀಗೆ ಅನೇಕ ಹೆಸರುಗಳು ಇಲ್ಲಿ ಇದೆ. ಅವಳಿಗೆ ದೇವಿ, ಪರಮಸುಂದರಿ ಅವಳು. ಆಮೇಲೆ ನಾವು ನೋಡಿದ್ವಿ ಕೃಷ್ಣಮಯಿ ಅಂತ ಯಾಕೆ ಕರೀತಾರೆ. ಕೃಷ್ಣಮಯಿ ಅಂತ ಕರೀತಾರೆ ಯಾಕೆಂದ್ರೆ ಅವಳು ಆ ಕೃಷ್ಣಮಯಿ ಅಂದ್ರೆ ಎಲ್ಲದನ್ನೂ ಅವಳು ಎಲ್ಲೆಲ್ಲಿಯೂ ಒಳಗೂ ಹೊರಗೂ ಕೃಷ್ಣನನ್ನೇ ಅವಳು ನೋಡ್ತಾ ಇರ್ತಾಳೆ, ಕೃಷ್ಣನನ್ನೇ ಚಿಂತಿಸ್ತಾ ಇರ್ತಾಳೆ. ಮತ್ತೆ ಅವಳಿಗೆ ರಾಧಿಕಾ ಅಂತ ಯಾಕೆ ಕರೀತಾರೆ ಅಂದ್ರೆ ಕೃಷ್ಣನ ಎಲ್ಲ ಅಪೇಕ್ಷೆಗಳನ್ನು ಅವಳು ಪೂರೈಸ್ತಾಳೆ. ಈ ರೀತಿಯಾಗಿ ಅವಳು ಕೃಷ್ಣನನ್ನು ಆರಾಧನೆ ಮಾಡ್ತಾಳೆ. ಕೃಷ್ಣನ ಅವಳ ಆರಾಧನೆಯಿಂದ ಸಂತೋಷ ಪಟ್ಟಿದ್ದಾನೆ, ಅಂದರೆ ಸಂತುಷ್ಟನಾಗಿದ್ದಾನೆ. ಸೊ ಹಾಗಾಗಿ ಅವನು ರಾಸಲೀಲೆಯಲ್ಲಿ ಅವಳನ್ನು ಬೇರೆ ಗೋಪಿಯನ್ನೆಲ್ಲ ಬಿಟ್ಟು ಏಕಾಂತ ಸ್ಥಳಕ್ಕೆ ಅವನು ಕರ್ಕೊಂಡು ಹೋದ. ಸೊ ಹಾಗಾಗಿ ರಾಧಾರಾಣಿ ಅವಳು ಪರಮದೇವತೆ, ಅವಳು ಎಲ್ಲರಿಗೂ ಪೂಜಾರ್ಹಳು, ಅವಳು ಬ್ರಹ್ಮಾಂಡದ ಮಾತೆ ಮತ್ತು ಅವಳು ನಮ್ಮನ್ನ ರಕ್ಷಿಸುವವಳು. ಅವಳು ಸರ್ವಲಕ್ಷ್ಮಿ ಅಂದರೆ ಎಲ್ಲ ಲಕ್ಷ್ಮಿಯರ ಮೂಲ ರಾಧಾರಾಣಿ. ಮತ್ತೆ ಕೃಷ್ಣನ ಷಡೈಶ್ವರ್ಯವನ್ನು ಅವಳು ಪ್ರತಿನಿಧಿಸುತ್ತಾಳೆ. ಮತ್ತು ಅವಳು ಸಮಸ್ತ ಸೌಂದರ್ಯ ಮತ್ತೆ ಸರ್ವ ಕಾಂತಿ, ಅವಳ ಭಂಡಾರ, ಅವಳಿಂದನೇ ಎಲ್ಲ ಕಾಂತಿ ಸೌಂದರ್ಯ ಎಲ್ಲ ಇದನ್ನ ಲಕ್ಷ್ಮಿಯರು ಪಡ್ಕೊಳ್ತಾರೆ. ಮತ್ತೆ ಕಾಂತಿ ಅಂದ್ರೆ ಕೃಷ್ಣನ ಅಪೇಕ್ಷೆಗಳು. ಸೊ ರಾಧಾರಾಣಿ ಕೃಷ್ಣನ ಅಪೇಕ್ಷೆಗಳೆಲ್ಲ ರಾಧಾರಾಣಿಯಲ್ಲಿ ವಿರಮಿಸುತ್ತವೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿಗೆ ಮುಗಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕೊಳ್ಳಿ. ಹರೇ ಕೃಷ್ಣ.